आदिपूज्यं गणाध्यक्षम् उमापुत्रं विनायकम् मङ्गलं परमं रूपं श्रीगणेशं नमाम्यहम्। ಗೌಡ ಹೊರಗೆ ಬಾರ, ಹೊರಗೆ ಬಾ. ಏನು ಬೋಡಯ್ಯ? ಓ ಗೌಡ, ಸೂರ್ಯ ಬತ್ತದು ಪೀಂಕನ್ಗ ಮುತ್ತಗೊರೊಂದುಲ್ಲೆ ನಿಕ್ಕು ನರಳ ಎಚ್ಚರಿಕೆ ಆಗ್ತಿದೆ. ಇನ್ನ ಪೀಂಕನ್ನ ಕಂಡೆಗೆ ತೊರ್ಪೋಡ ಅತ್ತು ಲಕ್ವನ. ಏ ಗೌಡ ಹೊರಗೆ ಬಾ ಮಾರ, ಹೊರಗೆ ಬಾ. ನೀವು ಕೆಲಸಕ್ಕಂತ ಬಂದ್ರೆ ನಿಮ್ದೊಂದು ಚಟ್ಟ ಮಾರ, ರಾತ್ರಿ ಹೆಂಡತಿ ಗಂಟ ಮಾರೆ, ನಾನೆಂತ ಇನ್ನು ಕಟ್ಟಕ್ಕೆ ಹತ್ತಬೇಕು ಮಾರ. ಇದು ನಾನು ನಿಮ್ದು ಎಂತ ಅವಸ್ಥೆ ಮಾರೆ. ನಮ್ಗೆ ಕೆಲಸ ಅಂತೀರಿ ಮಾರೆ. ನಾನೇನು ಕೆಲಸ ವೃತ್ತಿ ಮಾಡುದು ಬೇಡ, ಕೆಲಸನೇ ಮಾಡ್ತಾ ಇರ್ಬೇಕಾ ಇಲ್ಲಿ? ಕೆಲಸ ಇಲ್ಲ ಇವತ್ತು ಅಂತಲ್ಲ, ಇನ್ನು ಮುಂದೆ ಕೆಲಸಕ್ಕೆ ಹೋಗ್ಬಾರ್ದು. ನನಗೆ ಒಂದು ತೋಚುದಿಲ್ಲ ಡ್ರೈವರ್ ಮೇಸ್ತ್ರ. ನೀವಪ್ಪ ನಿನಗೆ ಒಂದು ತೋಚುದು ಬೇಡ, ನಾನಿದ್ದೇನಲ್ಲ. ಇಷ್ಟು ದೊಡ್ಡ ಹಿರಿಯಣ ಇರುವಾಗ ನೀನು ಯಾಕೆ ಹೆದರೋದು? ಎಲ್ಲ ನಾನು ಹೇಳಿಕೊಡ್ತೇನೆ. ನೀನು ದನಿಯವರ ಹತ್ರ ರೊಕ್ಕ ಜಾಸ್ತಿ ಮಾಡ್ಲಿಕ್ಕೆ ಹೇಳ್ಬೇಕು, ಸಂಬಳ. ಆಗಲ್ಲ, ನಮ್ಮ ದನಿ ಬಂಗಾರದಂತ ಮನುಷ್ಯ ಮಾರ. ಅವ್ರ ಹತ್ರ ಕೇಳೋದು ಮಾರ. ಅವ್ರನ್ನ ಕೇಳಿದ್ರೆ ಹಿಂಗೆ ಕೇಳಿದ್ರೆ 50 ರೂಪಾಯಿ ಕೊಡ್ತಾರೆ. ನಾನು ನಿಮ್ ಸಂಬಳ ಬಿಟ್ಟು ಎಷ್ಟೇ ಕೊಡ್ತೇನೆ, ನಾನು ಹೆಂಗ್ ಕೇಳೋದು ಮಾರ? ನಾನೇ ಇಲ್ಲ ಮೇಸ್ತ್ರಿಲ್ಲ ಸೇರ್ತೇವೆ. ಗೌಡನ ಬಾರಿ ಬರ್ತಾ ಒಂದಿಲ್ಲ ರೀ. ನಾಲ್ಕಿ ನಂಗೆ ಸಂಬಳ ಹೆಚ್ಚಿಗೆ ಬಂದು ಬನ್ನಿ. ನನಗೆ ಒಂದು ತೋಚುದಿಲ್ಲ ಡ್ರೈವರ್. ಹೌದು ಭೀಮಪ್ಪ, ನನಗೆ ಸಂಬಳ ಜಾಸ್ತಿ ಮಾಡ್ಲೇಬೇಕು. ಕೊಟ್ರೆ ಯಾರಿಗೆ ಬೇಡ ಜಾಸ್ತಿ ಸಂಬಳ? ಹೇಳು, ನಾನು ಹೇಳಿದಾಗ ಹೇಳಬೇಕು, ಸರಿ ಹೇಳು. ನೀನು ಅಂಚೆ ಬಂದ್ಬಿಡತ್ತು. ನಮ್ಮ ಮಾತೆಲ್ಲ ಒಟ್ಟುಗಾದು ದನಿತ ಸಂಬಳ ಜಾಸ್ತಿ ಮಲ್ಪರವ ನೋಡು. ನೆಕ್ ಈರ್ನಕ್ ನಮ್ಮ ಯಾನೊಂಜಿ ಚಳವಳಿ ಮಾಡ್ಕೊಡೊಂದು ಏನು ಬಿದ್ದಾಡ್ದೆ ಚಳವಳಿ ಆಯ್ಕ ಈರ್ನ ಪೂರಾ ಸಪೋರ್ಟ್ ಬೋಡು ನಿಕ್ಕು ಮಾತೆರ್ಲ ಹೆಂಗ್ ನೆಕ್ ಸಪೋರ್ಟ್ ಮಾಡ್ಕೊಡು ಗೊತ್ತಾನ? ಈ ದಾನ ಸಪೋರ್ಟ್ ಮಾಡಿ ಏರಿಯಾಗೆ ಚಳವಳಿ ಅಂತ ನಮ್ ರೈತರ್ ಇದ್ರೆ ರೈತರಿಗೆ ಒಮ್ಮೆ ಕೇಳ್ಬೇಕಲ್ಲ. ರೈತ ಬಂದ್ರೆ ಕರೆ ಅವರನ್ನು ಕರೆ. ರೈತ ಖುಷಿ ಶಿಶುರು ರೈತ ಬೇರೆ ಊರಿಗೆ. ಆಬುಜಿ ಕೈಟು ಮಾರ ಆಬುಜಿ. ಯಾಕೆ ಏನು ನಿನ್ ಕತೆ ಆಗಿಲ್ವಾ? ಏನು ನೀವು ಏನು ಏನಾಯ್ತ್ರಿ?
ಕೆಲಸ ಬರಾಬ್ಜ ನಿಧಾನ ನಾನೇ ಮಂಡ ಸಂಬಳ ಜಾಸ್ತಿ ಮಾಡ್ಬೇಡಿ. ಸಂಬಳ ಜಾಸ್ತಿ ಮಾಡ್ಕೊಡ. ಸಂಬಳ ಅಂಗಡಿಗಳ ಜಾಸ್ತಿ ಮಾಡ್ತಾರೆ. ಆಪುಜ ಆಪುಜ ಆಪುಜಿ ಬಾಯಿ ಮುಚ್ಚಿಲೆ. ಈಗಲೇ ಆಪುಜ ಆಪುಜ ಹೇಳ್ಬಿಡಿ. ಈಗಲೇ ಆಪುಜ ಆಪುಜ ಮಾಡ್ಯಾರ ಹೆಂಗ ಧನಿಯ ಮಲ್ಲಕ್ಕೆ ಅಂದ ಮುಖ ಧನಿಯ ಅಂಚ ನಡೆಗೆ ಮುಂತನೆ ರೈಟ್ರೆ ಇದೆಗ್ಲ ಸಂಬಳ ಜಾಸ್ತಿ ಆಡತ್ತೆ. ಜಾಸ್ತಿ ಅಂಚಂಡ ಒಂಜಿ ಕೇಳಿ ಎಂಕುಲಿತ್ತೆ ಒಂಜಿ ಮಕ್ಕಳು ಪೂರ ಒಟ್ಟುಗಾದು ಯಾನೆಂಜಿ ಹಿರಿಯನೇ ಎಂಕೊಂಜಿ ಗೌರವ ಕೊಡ್ತೇವೆ. ನಮ್ಮ ಪೂರ ಒಟ್ಟುಗಾದು ಒಂದು ಚಳವಳಿಗೆ ಒಂದು ಬಿದಾರ್ದ ಐಕ ನಿಕುಲ್ ಪೂರ ಒಟ್ಟುಗಾದು ಎನ್ನ ಒಟ್ಟುಗು ನಿಕುಲ್ ಎಂಕಲ್ ನನ್ನ ಪಿರಾರ್ದು ಬರೋದು ನಿಕುಲ್ ಕೂಡ ಐಕ ಈರ್ನ ಒಪ್ಪಿಗೆ ಅಂಜಿನ ಹೆಸರಿ ಯಾನ್ ಬರ್ಪೆ ಚಳವಳಿಗೆ ಯಾನ್ ಬರ್ಪುದು ಯಾನು ಉಂಟು ಮಾತ್ರ ಪಕ್ಕ ಪೂರ ನಿಕುಲೆ ಇದೇ ಕೇಳಲೆ ನಮ್ಮ ಒಂಜಿ ಹಿರಿಯ ವ್ಯಕ್ತತೆ ನಮ್ಮ ತೀರ್ ಕೇಳಲೆ ಆ ಎಕ್ಕರ್ದ ಸಾಲೆ ಏರ್ ಕಟ್ಟಿದೀನಿ. ಆ ಎಕ್ಕರ್ದ ಸಂಖ್ಯೆ ಏರ್ ಕಟ್ಟಿದೀನಿ. ಆ ಅಂಚೆನೆ ಕಡಿಲ ಸಂಖ್ಯೆ ಏರ್ ಕಟ್ಟಿದೀನಿ. ಆ ಈತ ಪೂರ ಉಪ್ಪುನಾಗ ನಿಕುಲು ಪೂರ ಎನ್ನ ಒಟ್ಟು ಕುಲ್ಲರಂದ ಅಂದ ನಮ್ಮ ಚಲವಲಿ ಮಲ್ಪುನೇ ಶುರು ಶುರು ಮಾಡ್ಬಿಡಿ. ಕೇಕೆ ಬೇಕು ಸಂಬಳ ಜಾಸ್ತಿ ಬೇಕು. 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 ಜೋರ್ ಮಾಡಿಯ ಹಂಚಿಕೊಳ್ಳೋ ಮಾರ ಚೂರು ಮಾರಾಯಣಂತ ಮೂಲ ಕುಡಿಗೆ ಆಡ್ಕೊಂಡಿನಿ ಈಗಲೇ ಸೈಡ್ ಬರಜ್ಜ ಬೋಲೆ ಬೇರೆ ಬೋಲೆ ಆಪುಜಿ ಬೇಲೆ ಬೋಲೆ ಬೇಲೆ ಬೋಲೆ ಬೇಲೆ ಬರ ಅಜ್ಜ ಬೇಲೆ ಬರ ಆಪುಜಿ ನೀನು ಮಕ್ಕಳ ದಾದಕ್ಕೆ ವಿಷಯ ದಾದಕ್ಕೆ ಮಕ್ಕಳು ಪುಣ್ಯಕಾಂಡ ಇಂಚಿ ಬಿತ್ತುಡ್ದಲ್ಲ ಅವತಾರ ಹೋಗ್ಬೇಕು ಹೋಗ್ಬೇಕು ಮಕ್ಕಳಿಗೆ ಸಂಬಳ ಹೆಚ್ಚು ಮಾಡ್ಕೊಡ್ಲಿಲ್ಲ ಪುಣ್ಯಕಾಂಡ ಇಂಚ ಹೇಳಿ ಆಪುಜಿ ತಿಂಗಳ ಕಾಲು ಜಾತಿ ಕೊರಿಯರ ಆಪುಜಿ ಮೇ ಯಾನ ಮೂಲ ಕಾಲು ಪ್ರಿಂಟ್ ಮಾಡ್ಬೇನ ಆಪುಜಿನ ಕೊಡ್ತಿ ಎಂಕಲ್ ಬೇಲೆ ಮಲ್ಪುಜ ದನಿ ಎಂಕ್ಲೆಗ್ ಇಡೀ ಊರ್ದಾಗ್ಲೆ ಪೂರಾ ಸಂಬಳ ಏರ್ದಂತಾನೆ ಈರೇ ಒರಿ ಎಂಕ್ಲೆಗೆ ಏರಾದ್ಯ ಈರೇಗ್ ಪೂರ ಗೊತ್ತಿತ್ತಿನ ವಿಷಯ ದನಿ ಎಂಕ್ಲೆಗ್ ಒಂತೆ ಸಂಬಳ ಜಾಸ್ತಿ ಮಾಡ್ತೀವಿ. ಅದಲ್ಲ ದನಿ ನಾವು ಕೆಲಸಕ್ಕೆ ಹೋಗಲ್ಲ. ನಮ್ಗೆ ಹೆಂಗಸರಿಗೆ 50 ರೂಪಾಯಿ ಕೊಟ್ರೆ ಆಗ್ತದ, ಗಂಡಸರಿಗೆ 75 ರೂಪಾಯಿ ಕೊಟ್ರೆ ಆಗ್ತದ. ನಾವು ಉಂಟದ ಬೆಳ್ಳುಳ್ಳಿ ಹುಬ್ಬಳ್ಳಿ ಹೋಗಿ ಬೆಳ್ಳುಳ್ಳಿಗೆ ಫೋನ್ ಮಾಡಿ ನಮ್ದು ಯೂನಿಯನ್ ಸ್ಟ್ರಾಂಗ್ ಮಾಡಿ ಎಲ್ಲ ಒಂದೇ ಯೂನಿಫಾರ್ಮ್ ಹಾಕಿ ಪಂಜನ ಹಾಕ್ತೇವೆ. ಏನು ನಿನಗೆ ಸಂಬಳ ಜಾಸ್ತಿ ಕೊಡ್ಬೇಕು? ಸಂಬಳ ಜಾಸ್ತಿ ಬೇಕು. ಅವರೊಟ್ಟಿಗೆ ನೀನು ಕೇಳ್ತೀಯ ಹೋಗ ಕೆಲ್ಸಕ್ಕೆ ಹೋಗಿರ? ಆಗಲ್ಲ ದನಿ ನಮ್ಗೆ ಸಂಬಳ ಜಾಸ್ತಿ ಕೊಟ್ರೆ ಮಾತ್ರ ನಮ್ದು ಯೂನಿಯನ್ ಸ್ಟ್ರಾಂಗ್. ಅವ ನೀರುಳ್ಳಿಗೆ ಫೋನ್ ಮಾಡ್ತಾನೆ ಅಂತೆ. ನೀರುಳ್ಳಿಗೆ ಫೋನ್ ಮಾಡ್ತೀಯ ಮಾರೆ ಆಂಡು ಮಾರೆ ಭೀಮಪ್ಪ ನಿನಗೆ 5 ರೂಪಾಯಿ ಜಾಸ್ತಿ, ನಿನ್ನ ಹೆಂಡತಿಗೂ 5 ರೂಪಾಯಿ ಜಾಸ್ತಿ ಆಯ್ತಲ್ಲ. ನೀನು ಹೋಗಿ 5 ರೂಪಾಯಿ ಜಾಸ್ತಿ ಆಣತ್ತ ನನ್ನ ಮಾತಾಡಕ್ಲ ಸಮಾಧಾನ ಆಗತ್ತ ಹೋಗ ಮಾತ ಎಕ್ಚುಲಿ ನಾವು ಸಂಬಳ ಜಾಸ್ತಿ ಮಾಡ್ಬಿಡಿ ಆಂಡು ಮಾರೆ ನಿಕ್ಲೆಗ್ಲ 500 ರೂಪಾಯಿ ಜಾಸ್ತಿ ಮಾಡ್ತಾರೆ. ನನ್ನ ಬೋಲೆ ನನ್ನ ಮಂಡದಿ ನೋಡ್ತಿ ದನಿ ಎಂಕ್ಲೆಗ್ 500 ರೂಪಾಯಿ ಜಾಸ್ತಿ ಮಾಡ್ತೀನ ಇನಿ ಗೋಡೆ 500 ರೂಪಾಯಿಗೆ ದಾಟಿಕೊಂಡು ಚಾಂತು ಚಿಕ್ಕುನೇ ಇದ್ದ ಆ ಉದಯರ್ನ ಅಂಗಡಿ ಕೊಂಡ 500 ರೂಪಾಯಿದ ಕಡಲೆ ಸಮೇತ ಕೊರ್ರೆಗೆ ಏನಿಗೆ ದನಿ ನನಾಂಡಲ್ ಒಂತೆ ಹೆಚ್ಚ ಮಲ್ಪಲೆ ಸಂಬಳ ಮಾರ 500 ರೂಪಾಯಿ ಹೆಚ್ಚ ಮಲ್ತೆ ರಸ್ತ ಬೋಲೆ ಸೈಟ್ ಬೇಲೆ ಬೇಲೆ ಅವ್ರು ಕೊಡ್ತಾನೆ ಮತ್ತು 300 ರಸ್ತ ಮಾರ ಯಾವ 5 ರೂಪಾಯಿ 5 ರೂಪಾಯಿ ತೂಕ ದಾದ ಮಾತಾಡ್ಬಿಡು ಬಂದು ತೂಕ ಮಗಳೇ ಗೊತ್ತುಂಡ ದನಿ ಏತ್ ಬಂಗ ಮಾಡ್ತೇರು ಆ ಸೈಟ್ ಬಾರಿ ಬಂಗ ಮಾಡ್ತೇರು ದನಿ ಎಡ್ಡೆ ನೀರು 500 ರೂಪಾಯಿ ಜಾಸ್ತಿ ಮಾಡ್ತೀನ ಎಡ್ಡೆ ನಂಗೆ ಬಾರಿ ಕುಚ್ಚಾಡಿ ಮಕ್ಕಳು ಉಂಟ ಈದಾನೆ ಮೂನುಂತಂದಿನಿ ಆಲಜ್ಜಿ ದನಿ ಅಕಲೆ ಮಾತು ಏರ ಇರತ್ತ ಜಂಕಿದ ಆಲ ಇರೋದಿಲ್ಲ ಕತ್ತು ಜಂಚ ಇಲ್ಲ ನಿನ್ನ ಬುದ್ಧಿ ದೊಜೆ ಬೇಂಬೆ ನಿಕ್ಲಾತೆ ಪೋ ಉಲೆ ಪೋ ಯಾನಕಲೆ ಬೇಜಾರಾದ ನೀವು ಚೂರು ಅತ್ತ ಬೇಲ ಒಂಜಿ ದನಿಯ ಮಾರ್ರೆ ಯಾನಂತ ಅಕಲೆ ಎಂದು ದೂರ್ದು ಬನ್ನಿ ಉಗರಿ ನೀನು ಬೇ ಬನ್ನಿ ನಿಕ್ಕಲ ಆತೆಗೆ 500 ರೂಪಾಯಿಗೆ ಮಲ್ಲೆತ್ತು ತೂಕ ಎಂಕ್ 5 ರೂಪಾಯಿ ಎಲ್ಲ ಯಾವೇ ದಾದಾಪು ತೂಕ ಆಜಿ ಕುರ್ರ ಮನುಷ್ಯ ನಕುಲ್ ಮಾತ ಕೊನೆಯಲ್ಲಿ ಉಂಟಲ್ಲ ನಿಮ್ದು ಸೈಜ್ ಕಲ್ಲು ಮೇಲೆ ಬೋಲ್ಡ್ರಾಸ್ ಮೇಲೆ ಹೊಯ್ಗೆ ಸಿಮೆಂಟ್ ಹೊರಗಿಂದ ಬರ್ತದೆ. ಇದೊಂದು ಅವಶ್ಯ ಮಾರ ಹೋಗಾಕೆ Yeah!
ಏನಿಲ್ಲ, ನನಗೆ ನಿನ್ನನ್ನು ನೋಡಿದಾಗ ನಮ್ಮ ಟ್ರಾನ್ಸ್ಫಾರ್ಮರ್ ಉಂಟಲ್ಲ, ಹೌದು. ಅಲ್ಲಿ ಹೈ ಪವರ್ ಬಂದ್ರೆ ಹೇಗಾಗ್ತದೆ ಹಾಗೆ ನಮ್ಗೆ ಕರೆಂಟ್ ಹೊಡೆದಂಗಾಯ್ತು. ಗೌರಮ್ಮ, ಅದೌದು, ನೀನ್ ಕೆಲ್ಸಕ್ಕೆ ಹೊರಟಿಯ? ಹೌದು. ಇದು ಇವತ್ತು ರಜೆ ಮಾಡು ನೀನು. ನಾನು ಯಾಕೆ ರಜೆ ಮಾಡ್ಬೇಕು? ನಮ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ಮಾತಾಡ್ಲಿಕ್ಕೆ ಉಂಟಾ? ಹೌದು. ರೀ ರೈಟ್ರಿ, ಮಾತಾಡ್ಲಿಕ್ಕೆ ಉಂಟಂದ್ರೆ ಬೇಗ ಮಾತಾಡಿ, ನಂಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಒತ್ತಾಯಿತು. ಇದು ಬುತ್ತಿಯಲ್ಲಿ ಏನುಂಟು? ರೊಟ್ಟಿ. ಎಂತ ಕೋಳಿ ರೊಟ್ಟಿಯ? ಮತ್ತೇನು? ಜೋಳ ರೊಟ್ಟಿ. ಹೌದಾ? ಮತ್ತೆ ತೊಂಡೆ ಪದಾರ್ಥ ಉಂಟು ರೈಟ್ರಿ. ಹೌದಾ? ರೈಟ್ರಿ, ಏನು? ಏನೋ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರಲ್ಲ. ಹೌದು. ಏನ್ ಮಾತಾಡ್ಲಿಕ್ಕೆ ಅದು? ಏನಿಲ್ಲಪ್ಪ, ನನಗೆ ಮಾತಾಡ್ಲಿಕ್ಕಿದ್ದದ್ದು ಇಷ್ಟೇ. ಇಷ್ಟೇನಾ? ಹೌದು. ನನ್ಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಒತ್ತಾಯಿತು, ನಾನ್ ಬರ್ತೀನಿ ರೈಟ್ರಿ. ಈ ಕಚ್ಚದಾಕಲು ಅಂತ ಮನಿತೀನಿ. ಕಚ್ಚದಾಕಲ ಪೊನ್ನುಲು ಏತು ಪೊರ್ಲುಲ್ಲ. ಯಾನ್ ಏಪರ್ದು ಅಂಚ್ಕೊಂಡು ಅಂದಾಜು ಮಾಡ್ತೀನಿ ಮಾರೆ. ಒಳ್ಳೆ ರಜೆ ಮಾಡ್ಬೇರೆ ವಣ್ಣ, ಒಳ್ಳೆ ಬೇಲೆ ಬೇರೆ ನನಗೆ ದಾದ ಅವಸ್ಥೆ ಆಂಟ ಬುಟ್ಟಂದ ಓ ಏತ್ ಬೋಪ ತುಪ್ಪೆ ಈ ಇನಿಪಾಯಣದಾನೆ ಎಲ್ಲ ಸಂಬರಗೆ ತಂದ್ರೆ ಎನ್ನಡೆಗೆ ಬರೋಡೆ ಬಾರಿ ಅಬ್ಬೆದಾದ ನಿಗಲ ಬಿಳಗಡೆ ಮಾಡ್ತಿರು ಸಂಬರ ಏನು ಬರಬಹುದು ಅಕುಳ ಕಣ್ಣಾಕ್ಬೇರು ಪುರೈತೆ ಈ ವೈದನ ದಾದಿದಾನಿ ಈ ಮೂಲ ನಾಲ್ಪುನಿಯ ಸೈಡ್ ಬಾರಜ್ಜ ದಾದಿದಾನಿ ಎಂಕ್ ಪೂರ ಮಂಡೆ ವೆಚ್ಚ ಆತನು ಮಾರೆ ಅವ್ರು ಸೈಟೆಡ್ ಸೈಜ್ ಕಲ್ಲು ತೋಡು ಕೆಂಪು ಕಲ್ಲ ಅವಳು ನಮ್ಮ ಜನ ಬಾರಿ ಬೇಲೆ ಕಮ್ಮಿಂದತ್ತಿ ಮೇಸ್ತ್ರಿನ ಕುಳಿತನೆ ಹೆಲ್ಪರ್ನ ಕುಳಿಜಿ ಕುಳಿತನೆ ಮೇಸ್ತ್ರಿನ ಕುಳಿಜಿ ಕರೆಂಟ್ ಕುಳಿತನೆ ಡ್ರೈವರ್ನ ಕುಳಿಜಿ ಆ ಸಿನಿಕೋದ ಸರಚೆಟ್ರು ಮಾರೆ ನಾಯಿಲ್ಲ ಕಡೆ ನಿಲ್ಲೇರು ಇಲ್ಲ ಬೇಡ ಇಲ್ಲ ಕೆಲ ದಿನ ಆದ ಮಂಡೆ ವೆಚ್ಚ ಆದ ನೆಂಕ್ ಅನ್ನಂದು ಯಾನ್ಲ ಅವೇ ಮಂಡೆ ಬೆಚ್ಚುಡಲ್ಲ ತಾತ ಮಲ್ಪುಂಡು ಬಲ್ಲಗೆ ಏ ಸೀನು ನಿಕ್ಕೊಂಜು ಅಲ್ಲ ಎಡ್ಡೆ ಬೇಲದೆ ಮಿನಿತ್ತಿನ ತೂವಲೆ ಮಾರೆ ಬೇಲದೆ ಪೂರ ಬೇಲೆ ಅಲ್ಪನೆ ಅವಳು ಪೂರ ಬೇಲೆ ಅಲ್ಪುನಿ ಪೂರ ಬೇಲೆ ಅಲ್ಪುನ ಜನ ಒಂದು ಉಂಡುದನಿ ಏರಿಯೋ ಪೂರ ಬೇಲೆ ಅಲ್ಪು ಆಯ್ರ ಬದರ ಲೋಕ ಬಂಡು ಹಾ ಆಂಡ ಮಾತ್ರ ಪಕ್ಕೋ ತಿಕ್ಕ ಏನೋ ನಿಂಗೆ ಡೌಟ್ ತಿಕ್ಕೈ ಆಹಾ ದಾನೆ ಆತ್ಲ ಬಿಸಿ ఇది బండ బేలజ్జి ఇట్లా 24 గంటల బిజీ ఆ పుష్పతుందిజ్జి ఆ మాత్రం బేల మాత్రం ఉండతి పూర మల్పుయే బొక్క ఇర్న ఎలక్ట్రిషియన్ మేస్త్రి డ్రైవర్ పూర మల్పుయే ఆండ ఇత్తే వర్త ಬಂದ ಇರನ್ ಮೂಲ ಉಂಟದು ಕೋಯಡ ಈರ್ ಮೂಲೆ ಆಯಾವ್ಲೆ ತೂಲ ನಂಗಿತ ಬೇಲೆಗ್ಲ ಜನ ಕಮ್ಮಿಂಡು ಅನ್ನಂದು ದಾದ ಅಲ್ಪುನು ತಿಕ್ಕೆಡ ತಿಕ್ಕೆ ಬನ್ನಿ ಈರ್ದಾಲ ಮಂಡೆ ವೆಚ್ಚ ಅಲ್ಪ ಚಾನಾಯಿ ಒಲ್ಲ ಉಳ್ಳೆ ನಂದು ಫೋನ್ ಮಾಲ್ ತೂಪೆ ಅಂದಿ ಸರಿ ತೂಲ ಬಣ್ಣಗ ಮೂಜಿ ಕುಟ್ಟಿ ಇತ್ತು ಮಾರೆ ಇತ್ತೆ ಒಂದೇ ಕುಟ್ಟಿ ನೇಲೊಂದುಂಟು ನಾನು ಈಡ ಕುಟ್ಟಿ ಮಿನಿ ಉಂಡ ಇಷ್ಟ ಇಜ್ಜೋಡು ಅಲ್ಲೋ ಮಗನ ಯಾವ ಮಾತಾರು ರೈಟ್ರು ಚೀನು ಅನ್ನಂದು ಅಲ್ಪ ನಮ್ಮ ಲೋಕ ಮೀನು ಮತ್ತೆ ಲೋಕು ಅನ್ನಂದು ಎಂಚ ಬಚ್ಚಡ ಯಾರು ಚೀನು ರೈಟ್ರು ಫೋನ್ ಮಾಡ್ತಾ ಇರ್ತೀರಿ ಮಲ್ಲಿ ಅನ್ನಂದು ಇಂಕೊಂದು ಚೂರು ಪಾತಾರುಂಡ ಇಡ ಅನ್ನಂದು ಓಲು ಅಂದೆ ಬಕ್ಕ ಬಿಡ್ಪ ಬಿಡ್ಪ ಗೋಲಿ ಬಜಾತಿ ಫೋನ್ ಬಿಡ್ಪ ಬನ್ನಿ ಓಕೆ ಬನ್ನಿ ದಾದಗೆ ಇದು ತಿಕ್ಕೈ ದಾನೆ ಇನ್ನು ತಿಕ್ಕುಜಿ ದಾ ಬಂಡ ಆತಲ ಬಿಸಿಲ್ಲಕ್ಕೆ ಒಲ್ಲ ಎಲ್ಲ ಬಂದು ಬಂಡಿ ಸರಿ ಎಲ್ಲ ಅಂಡೆ ಎಲ್ಲ ಬನ್ನಿ ಈ ದಾಲ ಮಂಡೆ ಬೆಚ್ಚ ಮಲ್ಕೊಚ್ಚಿ ಒಟ್ಟಾರೆ ನಾನೆಲ್ಲ ಕಟ್ಟು ಮಾಡಿ ಊಟ ಒಂದು ಆವಿಯಾ ಎಲ್ಲ ಬಂದು ನೆನ್ಪುಳ್ಳೆ ತೊಂಬರು ರೈಟ್ರೆ ಅದೇ ಪಂಡಿಲಕ ನಮ್ಮ ಕಾರ್ದ ಡ್ರೈವರ್ ಒಲ್ಲೆ ಕಾರ್ದ ಡ್ರೈವರ್ ಬೇವಂಜಿ ನರ ಮನುಷ್ಯ ಮಾರೆ ವಿಕೃತಿ ಕಕ್ಕೇತಿ ನರ ಮಾಸಜ್ಜಿ ಅಲ್ಲೇ ಅವಳು ಗೇಟ್ ದಲ್ಪ ಏರ್ ಪೋಪೆ ಬಾಪೇರಂದು ತೂ ಒಂದುಲ್ಲೆ ಬಲಾರವಲ ಸಾವು ದಾನಿ ಈ ಅವಲ್ದಾಗ ನಾಲ್ಪುಂಡೆ ಅಲ್ಪದ ಹವಾಮಾನ ಅಂತ ಅಡ್ಡಾಂಡು ದನಿ ಅಂಚ ನಮ್ಮ ಕಾರಣ ಬೈಕ್ ಇದು ಕಾರ್ದ ಮಿತ್ತ ಕಾರ್ ಬಾರ್ದು ಕುಲ್ದು ತೂವನಿತ್ತೆ ದಾನ ಪಂಡಿ ನೀ ಕಡೆ ತಗೊಳತ್ತೆ ಏರ್ ಮಾತ ಬರ್ತಿರ್ವನ್ ಅಪ್ಪ ನಮ್ಮ ಎಲ್ಲೆತ್ತ ಮೈನ ಕ್ರಮಗೆ ಆರಡ್ಡು ಕೋರಿ ಕೊನೆ ಮಾರೆ ಒಡೆ ಕೊನೇನ ಎಲ್ಲ ಮೇಲೆ ಕಟ್ಟ ಮೇಲೆ ಅದಾದನ ದನಿ ದಾದೆ ದನಿ ಅಂತ ಪೆಟ್ರೋಲ್ ಆಡ್ತಾನತ್ತೆ ದಾದ ಮಾರೆ ಕೋಡೆ 1,000 ರೂಪಾಯಿ ಕೊರ್ನತ್ತ ಪೆಟ್ರೋಲ್ ಮಾಡ್ರೆ ಇದನ್ನ ಪೆಟ್ರೋಲ್ ಬರ್ಪನ ದಾದ ಪಾತಿರೋಡ್ ದನಿ ಯಾನ್ ಚಾ ಬರ್ತೀನಿ ದಿನ ಕೊಂಜಿ ಸರಿ ಅವ ಬರ್ದು ಯಾನ್ ಪೆಟ್ರೋಲ್ ಹಾಕ್ಪೇನ ತೊಲೆ ರೇಟ್ರಿ ಯಾನ್ ಪೆಟ್ರೋಲ್ ಹಾಕ್ಬೇಗೆ ಪಲ್ಲೆ ಅವರ ದನಿಕ್ಕೆ ಈ ಪೆಟ್ರೋಲ್ ಬರ್ಪಣ ಚಿಮ್ಮಿಂದನ್ನೇ ಮಾತಾಡ ಎಂಕ ತಾನೇ ಗೊತ್ತು ದನಿಟೆ ಬನ್ನಿ ಸಾವು ಎರಡೇ ಇಂದ್ರೆ ಮಾಡ್ತೀವಿ ಹಾ ಸೀನು ಅಂಡ ಬೆಚ್ಚೋಳು ಈ ಮಾತಾಡ ಸೈಡ್ ಬೋಲ ಆ ಬೇಲದಾಗಲ ಪಿರಾಡ್ ಎಪ್ಪಡು ಯಾನು ಬರ್ಪೆ ಒಂದು ಕತೆ ಬೇಲದಾಗಲ ಪಿರಾಡು ಪರೆ ಅಂದನೆ ಭೂತನ ನಾನು ಏನಾದ್ರು ಜರ 5 ರೂಪಾಯಿ ಓಡಂತೋಡು ಡ್ರೈವರ್ ಇದಾನೆ ಉಳ್ತೋನಿ ಹೆಂಗ್ ಬಂದು ಕಾಸ ಆಡ್ತಾನತ್ತೆ ನಿನ್ನ ಮೆತ್ತೆ ಪೋಯ ತಾಡೆ ಕೇಂದೋಡು ಬಕ ಈ ರೇಂಜ್ ಲೆಕ್ಕ ಆಡ್ತೀವಿ ಮೂರು ಎಂಕ ಮಂಡೆ ಬೆಚ್ಚೋಡು ಕುಳ್ಳೆ ರಜ್ಜಿ ನೆಕ್ಕಲ್ಲ ಈ ಚಟ್ಟೋಲಿ ಮಾತ ಅಲ್ಲ ಸಾವು ತಾಗುಲ್ಲ ಸಿಗಲ್ಲ ಕಟ್ಟ ಯಾರು ಹೋದಾರ್ನು ಊರಾಸ್ತ್ರಿಯಾ ಅನ್ನಂದು ಯಾನ್ ಸೀನ್ ಹೋದಾರು ಯಾನಿಗೆ ಸೈಡ್ ಬರ್ಪೆ ಮತ್ತೆ ಕಲ್ಲು ವಾಯ್ದನಮ್ಮ ಎಲ್ಲಿ ವಾಯ್ದನ ಸಿಮೆಂಟ್ ವಾಯ್ದನ ಪಕ್ಕ ಕಲಾಪುಳಮ್ಮೆ ತೂಪಿಂದಮ್ಮೆ ಸಾವು ಅಣ್ಣ ಇದು ಜಲ್ಲಿಡೋ ಗೊಬ್ಬ ಮಾತಾತ್ತು ಅನ್ನಂದು ಅವ ಬಕ್ಕ ಆ ನಮ್ಮ ಗೌರಮ್ಮಡ ಒಂಚೂರು
ಕಲ್ಲು ನೀರು ಮಾತ್ರ ಬಲ್ಲಿ ಒಯ್ತು ಕಣಪಿ ಕಲ್ಲು ಹತ್ತ ಮಾರ ಕೆಂಪು ಕಲ್ಲು ಕಡದಿನ ಕಲ್ಲಲ್ಲಿ ಅನ್ನಂದು ಬೊಕ್ಕ ಆ ಗೌರಮ್ಮ ಅಜ್ಜಲ ಅನ್ನಂದು ಅಲ್ಲೇನೊಂದು ಚೂರು ಮರತ್ತು ಅಡಿಟ್ಟು ನೀರೆರಡು ಬೇಲ ಮಾಡ್ತಾರೆ ಬಲ್ಲಿ ಅತ್ತ ಹೌದಾಲ ಅಜ್ಜ ಅವು ಹೆಂಗಲ್ಲ ಒಂಚೂರು ಅನ್ನಂದು ಹೌದಾ ನಿನ್ಗೆ ಬರ್ತಾ ಅವು ಅಂತ ಬಿಡ್ತಾ ಓಕೆ 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 ಅದಾನೆ ఇది అంచద ఆలోచి ఈ పన్నగ ఎంట్లే కొంచెం తరకారి తಕೊಂబల్లి ಅಬ್ಬಾ ಮಗಳೊಂದು ಚಾರ್ಬಿಯ ಮಾರ್ರೆ ತರಕಾರಿ ಮಾತ್ರ ಮಾರೋಡು ಯಾಂದಾನೆ ಈ ಇಲ್ಲದ ಬೇಲೆದೇನ ಅತ್ತ ರೈಟ್ರ ಇನ್ನು ಅಡ್ವಾನ್ಸ್ ಆಗ್ತೆ ಯಾಮನ್ನ ಬೈ ಅಡ್ ಲೇಟ್ ಆಪುನು ಈರ್ ನಮ್ಮೇಲೆ ಕಂಡ್ರೆ ಬಲ್ಲೆ ಎಂಕ್ ಬೇಲೆ ಬೇರೆ ಕೊಡ್ತಾರೆ ఎంట్లేన పేన దక్కులు 1 లక్ష సమాచి సమపొర కలి సమబోడే బాక్సర దాదండి దాండు జల్లిగా లోడుకు పోనగా టైర్ పుడాండు కుళ్ళోడు మనసులో తోచుడు ఒక టైర్ పుడాని కుళ్ళుండా దాని ఇచ్చేది ఆ రీతే పోయినాసి ఆ ప్రతి పక్క ఆడనే పని పండి ಬೆಳಿಗ್ಗೆ ದನಿ ದನಿಂದು ಪನ್ಪಾರು ಆ ಜನಟ ಏರ್ ಮಾರೆ ಪಾತ್ಯರ್ನು ಸಾವು ಮುಖ ಎಂತ ಪೇನ ಮಾಡ್ತೀರ ಓರಿ ಓರಿ ಒಂದೊಂದು ರೀತಿ ಉಳ್ಳೇದು ಏನ್ರಿ ನೀವು ಗೌಡ ಗೌಡ ಅಂತೀರಿ ಏನಂತ ನೀವು ನಮ್ಮೂರಿಗೆ ಬಂದು ನಿಮ್ಮನ್ನು ಒಂದು ಕಡೆ ನೋಡ್ತೇನೆ ಬೇವರ್ಸಿಗಳಲ್ಲಿ ತಂದು ಅಲ್ಲ ನಿಮ್ಮೂರಿಗೆ ಬಂದು ನಾವು ಈಗೆಲ್ಲ ಮಾಡ್ತೇವ ನೀವು ಈಗೆಲ್ಲ ಮಾಡ್ತೀರಲ್ಲ ನೀವು ಒಂದು ಇದಾಗುದಿಲ್ವ ಮಾರೆ ಅಲ್ಲಿ ಮುಖ ಗೊತ್ತಾಯ್ತಲ್ಲ ಬಡ್ಡಿ ಮಗ ಹಲೋ ಯಾರು ನೀನು ಯಾರಿಗೆ ಬೈತಿದ್ಯಾ ಏನಾಯ್ತು ಏನಮ್ಮ ಅವನುಂಟಲ್ಲ ರಿಕ್ಷಾದವ ಶಂಕರ್ ಇದ್ದನಲ್ಲ ಅವನ ಹತ್ರ ಅಡ್ರೆಸ್ ಕೇಳಿದ್ ಮಾರ ಏನೇನಂತಾನೆ ಬಡ್ಡಿ ಮಗ ಮತ್ತೆ ಆಟೋದ ಅದು 25 ರೂಪಾಯಿ ಅವ ಬಡ್ಡಿ ಮಗ 20 ರೂಪಾಯಿ ಜಾಸ್ತಿ ಒಂದು 50 ಕೇಳ್ತಾನ ಬಡ್ಡಿ ಮುಖ ಕಿಟ್ಟಂದ್ರೆ ನೋಡಿ ನಿಮ್ಗೆ ಈಗ ಯಾವ ಅಡ್ರೆಸ್ ಬೇಕು ನನ್ನಲ್ಲಿ ಕೇಳಲ್ವಾ ನಾ ಹೇಳ್ತೀನಿ ಅಮ್ಮವ್ರೆ ಅಡ್ರೆಸ್ ಇದು ಸುಂದರ ರಾಯರು ಸಿವಿಲ್ ಕಾಂಟ್ರಾಕ್ಟರ್ ರಾಣಿ ಕಂಪನಿ ಇಲ್ಲಿ ಇರೋದು ಎಲ್ಲಿಂತ ಗೊತ್ತಾಗುದಿಲ್ಲ ಅಮ್ಮವ್ರೆ ಓ ಅದ ನಂಗೆ ಗೊತ್ತು ಆದ್ರೆ ಏನ್ ಮಾಡುದು ನೀನೀಗ ಅದೇ ಮನೆಯಲ್ಲಿದ್ಯಲ್ಲ ಓ ಅದೇ ಅಮ್ಮವ್ರೆ ಬಹಳ ಚಂದ ಐತೆ ನಿಮ್ದು ಬಹಳ ಚಂದ ಐತೆ ನೋಡು ಅದೆಲ್ಲ ಇರ್ಲಿ ನಿಮ್ಗೆ ಇಲ್ಲಿ ಯಾರು ಬೇಕು ಅಮ್ಮವ್ರೆ ಇಲ್ಲಿ ಭೀಮಪ್ಪ ಬೇಕು ನಮ್ಗೆ ಭೀಮಪ್ಪನ ಅವನ ಆಗ್ಲೇ ಕೆಲ್ಸಕ್ಕೆ ಹೋಗ್ತಾನೆ ಇನ್ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾನೆ ಬಿಡು ನೀನು ಇಲ್ಲೇ ಸ್ವಲ್ಪ ಕುಳಿತಿರು ಬರ್ತಾನೆ ಓಕೆ ಆಯ್ತು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸ ಮುಂದೆ ಇಲ್ಲಿ ಒಂದು ಸ್ವಲ್ಪ ಬಡಿ ಮಾರೆ ಅದು ಇಲ್ಲಿಂದ ಇಲ್ಲಿ ಹೋಗಿತ್ತು ಮಾರ ಈಗ ಸರಿ ಕುಂತಿದ್ದು ಅಲ್ಲ ಮಾರ್ಯ ನೀನು ಯಾವಾಗ ಬಂದ್ ಮಾರ ಹೇಳ್ಕೊಳ್ದೆ ಹೆಂಗ್ ಬಂದ್ ಮಾರ್ಯ ಇದು ಉಸಿರಿದೆ ಯಾವಾಗ ಬಂದ್ಬಿಟ್ಟೆ ನೀನು ಈಗ ಬಂದ್ಬಿಟ್ಟೆ ಯಾಕೆ ಊರಲ್ಲಿ ಹೆಂಗೆ ಅವ್ರಿ ಊರಲ್ಲೆಲ್ಲ ಸೌಖ್ಯ ಏನ್ ಗೊತ್ತಿದೆ ಭೀಮಪ್ಪ ನಾನು ಅಲ್ಲಿ ಊರಲ್ಲಿ ನಮ್ ಬೆಳೆ ಎಲ್ಲ ಮುಗೀತು ಹಂಗೆಲ್ಲಿ ಕೆಲಸ ಮಾಡುವಂತ ಬಂದೆ ಒಟ್ಟಿಗೆ ಮಾಡುವಂತ ಬಂದೆ ನನಗೆ ಊರಿಂದ ಏನ್ ತಂದಿದ್ದೆ ನೀನು ಸರಿ ತಂದಿದ್ದೀನಲ್ಲ ಅಲ್ಲಿದ್ದೆ ನೋಡು ಸಾರಿ ತಂದಿದ್ಯಾ ಮತ್ತೆ ತಂದಿದ್ಯಾ ಮತ್ತೆ ಎಂತ ಉಂಟು ಅದೆಲ್ಲ ರಾಗಿ ಜೋಳ ನೆಲಗಡಲೆ ಆಲೂಗಡ್ಡೆ ಅದೇ ತಂದದ್ದಲ್ಲ ಎಷ್ಟು ಚೆನ್ನಾಗಿದ್ದೆ ನೀನು ಏನ್ ತಿಂತೆ ನೀನು ನಾನು ರಾಗಿ ಮುದ್ದೆ ಹೌದೇನು ರೀ ನಾನು ಒಳಗೆ ಪದಾರ್ಥ ಮಾಡ್ತಿರ್ತೇನೆ ಬೇಗ ಬಂದ್ಬಿಡಿ ಹೋಗಿ ಊಟ ಮಾಡ್ತಾರೆ ಅಲ್ಲ ನೀನು ಬರುವಾಗ ನಮ್ಗೆ ಹೇಳೇ ಮಾರ್ಯ ಯಾಕೆ ಹೇಳುದು ಅದು ಹೇಳದೆ ಬರ್ಬಾರ್ದಲ್ಲ ಅದಕ್ಕೆ ಇಲ್ಲಿ ಇದು ಎಣ್ಣೆ ಸಿಗ್ತದೆ ಮಾರ ಎಣ್ಣೆ 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 ವಿಷಯ ಮಾಡಿ ಮಾರ್ರೆ ನಮ್ದು ಧ್ವನಿ ಉಂಟಲ್ಲ ಮುಸ್ಲಿಮರ ಹಾಗೆ ಮಾರ್ರೆ ಪುಷಕ್ ಅಂತ ಒಂದು ಗುಟ್ರೆ ಉಂಟಲ್ಲ ಈ ಎಣ್ಣೆ ವಿಷಯ ಎಲ್ಲ ಮಾತಾಡಬಾರ್ದು ಮಾರ್ರೆ ಯಾಕೆ ಏನ್ ಹೇಳ್ತಾರೆ ಅವ್ವ ಸತ್ತ
ಹೇಗೆ ಸತ್ಲು ಮಾರೆ ನಾನು ಒಂದು ಸಲ ನೋಡ್ಲಿಲ್ಲ ಮಾರ್ರೆ. ಅವ್ವ ಸತ್ತಿಲ್ಲ ಮರ, ಅವಳ ಊರಿಂದ ಫೋನು. ಸರಿ ಮಾತಾಡ್ತೇನೆ. ಹಲೋ ಯಾರವ್ವನಾ? ನಾನು ಹನುಮಂತ ಮಾತಾಡ್ಕತ್ತೇನೆ ನೋಡು. ಅವ್ವ ನೀವು ಗಡಿ ಫೋನ್ ಹಚ್ಚಕ್ಕೆ ಹೋಗ್ಬೇಡವ್ವ, ಅವಲ್ಲಿ ರೇಂಜ್ ಸಿಕ್ಕಕ್ಕಿಲ್ಲ. ಹೌದು, ಈಗೇನು ಭೀಮಪ್ಪನೂ ಇದ್ದಾನೆ. ಏನೀಗ ಕೊಡ್ಬೇಕಾ? ಸರಿ ಸರಿ ಕೊಡ್ತೀನಿ. ಭೀಮಪ್ಪ ಮಾತಾಡ ಅವನ ಹತ್ರ. ಅದೇನು ಟಿವಿ ಏನೋ ಕಾಣಕ್ಕೆ ಕಿವಿಗೆ ಹಚ್ಕೊಳ್ಳಲ್ಲ. ಕಿವಿಗಚ್ಚುವಕ್ಕ ಅವ್ವ ಹೇಗಿದ್ದೀಯ ಅವ್ವ? ನಾನು ತುಂಬಾ ಶೇಮು, ಲೀಲಮ್ಮ ತುಂಬಾ ಶೇಮು, ಜಯಂತಮ್ಮ ತುಂಬಾ ಶೇಮು, ಗಿಜ್ಜಮ್ಮ ತುಂಬಾ ಶೇಮು, ಪ್ರೇಮಕ್ಕ ತುಂಬಾ ಶೇಮು, ಎಲ್ಲ ಶೇಮು ಶೇಮು. ನೀನು ಹೆಂಗಿದ್ದಮ್ಮ? ನನ್ನ ಮಗು ಹಂಗದ? ನಾನು ಫೋನ್ ಮಾಡ್ತೇನೆ, ಆವಾಗ ಎಲ್ಲ ಸರಿ ಮಾಡ್ತೇನೆ. ನೀನು ಫೋನ್ ಮಾಡಿದ್ರೆ ಹಣ ಜಾಸ್ತಿ ಖರ್ಚಾಗ್ತದೆ, ನಾನು ಫೋನ್ ಮಾಡಿದ್ರೆ ಕಮ್ಮಲ್ಲಿ ಹೋಗ್ತದೆ. ಇನ್ನು ಕಟ್ ಮಾಡಮ್ಮ. ಸಾಕು ಸಾಕು ಕಟ್ ಮಾಡ್ತಾರೆ ಅವ್ರು. ಅಲ್ಲ ನಿನ್ಗೆ ಮೆಕ್ಕ ಎಲ್ಲ ನೋವುಂಟಲ್ಲ, ನನಗೆ ಗೊತ್ತಾಗ್ಬಾರ್ದು. 90 ಬಾ ಹೋಗ್ಬಾ. ಭೀಮಾ ಎಲ್ಲಿಗೆ ಹೊರಟೆ? ನಾವು ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕೆ ಹೊರಟದ್ದು. ಇದು ಯಾರು ನಿನ್ನೊಟ್ಟಿಗೆ? ಇದು ನನ್ನ ತಮ್ಮ ಹನುಮಂತ ಅಂತ. ಹನುಮಂತ ಎಣ್ಣೆ ಹಾಕ್ತಾನ? ಸ್ವಲ್ಪ ಸ್ವಲ್ಪ ಮೇಕೈ ನೋಗಿ ಎಣ್ಣೆನೇ ಹಾಕುದು. ಹೌದಾ? ಹಾಗಾದ್ರೆ ನೀವು ಎಣ್ಣೆ ಹಾಕಿ ಎಲ್ಲಿಗೆ ಹೊರಟದ್ದು? ನಾವು ಪೇಂಟೆಗೆ ಹೊಡ್ತಾ ಇದ್ದ ಪೇಂಟೆಗೆ. ನೀವು ಪೇಂಟೆಗೆ ಹೋಗುದು ಬೇಡ, ನಾನು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತೇನೆ. ನಿನಗೆ ನಾನೊಂದು ಎಣ್ಣೆ ಕೊಟ್ರೆ ಉಂಟಲ್ಲ, ಮೈ ಕೈ ನೋವೇ ಇಲ್ಲ. ಬೆಳಿಗ್ಗೆ ಉಂಟಲ್ಲ ಕೈ ಕಾಳೆಲ್ಲ ಹೀಗೆ ಬಿಟ್ಟು ಅಂತ ಮಾಡ್ತಿ. ಹೌದಾ? ಏನು ನೋವೇ ಬರೋದಿಲ್ಲ. ಭೀಮಪ್ಪ ಇವರ ಮೀಸು ನೋಡು ಮಾರ್ರೆ, ಬೆಕ್ಕಿನ ಬಾಯಲ್ಲಿ ಇಳಿಸಿರಿ ಕೊಟ್ಟ. ಹೇಳ್ಬೇಡ ಮಾರ, ಇವ್ರು ಉಂಟಲ್ಲ ಬ್ರಾಹ್ಮಣದಲ್ಲಿ ಹನುಮಂತ ಕಟ್ಟಿದ ಇದು ಲಂಕೆ ಶಂಕ ಉಂಟಲ್ಲ, ಇವ್ರು ಅವ್ರದ್ದು ಜನ್ಮ ಸಾರ್ಥಕ ಆಗಿ ಇಲ್ಲಿ ಬಂದು ಕಟೀಲಿಗೆ ಇವರೇ ಶಂಕ ಕಟ್ಟಿದ್ದು ಮಾರ. ಹೌದಾ? ಅಲ್ಲ ಮುಖ ನೋಡು ಮಾರ್ರೆ, ಗುರಿಲ್ಲದಾಗಿದೆ, ಮುಖ ಗುರಿಲ್ಲದಾಗಿದೆ ಮಾರ ಅವ್ರದ್ದು. ಕೇಳು ಭೀಮಪ್ಪನಿಗೆ ನನ್ನ ಎಲ್ಲ ಕಾರ್ಯಕ್ಕೆ ಎಂತ ಗೊತ್ತುಂಟ ಅವನಿಗೆ. ಅವನ ಹತ್ರ ಕೇಳಿ ತಿಳಿದುಕೊಳ್ಳು. ನೀನೀಗ ಹೊಸತಲ್ಲ, ನಿನಗೆ ಈಗ ಎಣ್ಣೆಲ್ಲ ಎಣ್ಣೆ ಬೇಕು. ನಿನ್ನ ಹತ್ರ ರೊಕ್ಕ ಉಂಟಾ? ರೊಕ್ಕ ಅಲ್ಲ, ರೊಕ್ಕ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನಗೆ ಎಣ್ಣೆ ಬೇಕು, ಎಣ್ಣೆ. ನನ್ನ ಹತ್ರ ಎಣ್ಣೆಗೆ ವ್ಯವಸ್ಥೆ ಎಲ್ಲ ಮಾಡ್ತೇನೆ ನಾನು. ಹಾಗಾದ್ರೆ ಎಣ್ಣೆ ಉಂಟಲ್ಲ? ಉಂಟು ಉಂಟು. ನಮ್ಗೆ ಒಳ್ಳೇದಾಯ್ತು ಮಾರ್ರೆ. ಈ ಎಕ್ಕರಿಂದ ಕಿಂಜಿಗೋಳಿಗೆ ಬಸ್ಸಿಗೆ ಹೋಗುವ ವ್ಯವಸ್ಥೆ ಒಂದು ಇಲ್ಲ, ಬಸ್ಸದು ಹೋಗುದು ಒಂದು ವ್ಯವಸ್ಥೆ ಎಂತ ಮಾರ್ರೆ. ಇಲ್ಲಿ ಹತ್ತಿದ್ರೆ ಸಾಕು ಒಂದು ದಮ್ ಫುಲ್ ಮಾರ್ರೆ. ನಾನು ಮೊನ್ನೆ ಕಿಂಜಿಗೋಳಿಗೆ ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕೆ ಅಂತ ಹೊರಟದ್ದು ಮಾರ್ರೆ. ಅಲ್ಲಿ ಬಸ್ಸಲ್ಲಿ ಕೂತು ನಿಂತಾಗ ಫುಲ್ ಒಂದು ದಮ್ ರಶ್ ಮಾರ್ರೆ. ಅಲ್ಲಿ ಕೂತು ನಿಂತು ಸಾಕಾಗಿದ್ದೆ. ಎಕ್ಕರಲ್ಲಿ ಒಂದು ಮುದುಕಿ ಬದಿಲಿತ್ತು. ಮುದುಕಿ ಅಂತ ಹೇಳಿದ್ರು ಗೊತ್ತುಂಟ? ನನಗೆ ಕಟೀಲು ದುರ್ಗಾ ಪರಮೇಶ್ವರಿ ಬರುವಾಗ ಹೇಳಮ್ಮ ಅಂತ ಹೇಳಿದ್ರು. ನಾನು ಕಟೀಲು ದುರ್ಗಾ ಪರಮೇಶ್ವರಿ ಹೇಳುವ ಅಂದ್ರೆ ಇಳಿತದಂತ ಇಳಿಸಿದ್ದು, ಕಟೀಲು ದುರ್ಗಾ ಪರಮೇಶ್ವರಿ ಬಂತಂತ ಅಲ್ಲಿ ಹೇಳಿದ್ದು ಮಾರೆ. ಮುದುಕಿ ಎದ್ದು ಕಟೀಲು ದುರ್ಗಾ ಪರಮೇಶ್ವರಮ್ಮ ಈ ರೇಖಾಪಳ್ಳಿ ನಾನು ಕಿಂಜಿಗೋಳಿ ಬಿಟ್ಟಕ್ಕೆ ಓದು ಬರ್ತೇನೆ. ನಾನು ಇಲ್ಲಿ ನಿಂತ ಅಲ್ಲಿಯವರೆಗೆ ಕೂತದ್ದೇ ಮಾರೆ. ಅದು ಇದು ನಮ್ಗೆ ವ್ಯವಸ್ಥೆ ಇಲ್ಲೇ ಇದ್ರೆ ನಾವು ಅಲ್ಲಿ ಯಾಕೆ ಓಡುದು? ನೀವು ತೆಗೀರಿ ನಿಮ್ದು ಎಣ್ಣೆ, ನಾವು ನೋಡುವ ಒಮ್ಮೆ. ನಿಮಗೆ ಎಣ್ಣೆ ಹಾಕ್ಲೇಬೇಕಲ್ಲ? ಹಾಕ್ಲೇಬೇಕು. ಹಾಗಾದ್ರೆ ರೊಕ್ಕ ಕೊಡು. ರೊಕ್ಕ ಎಷ್ಟು ಬೇಕಾದ್ರೆ ಪರವಾಗಿ ಹೇಳಿದ್ದೀನಲ್ಲ ಮಾರ್ರೆ. ಎಷ್ಟು ಬೇಕು? ಎಷ್ಟು? ತುಂಬಾ ಬೇಡ. ಇನ್ನು ಎಂತ ಎಷ್ಟುಂಟು? 100 ಎಲ್ಲ ಬೇಕು. ಇದರದ್ದು ಎಲ್ಲ ಬೇಕು, ಮೈಕೈ ನೋವಿಗಿಂತ ಎಲ್ಲ ಬೇಕು. ಬಂಡಿಂದ ಕೊಟ್ಟದ್ದಲ್ಲ, ಇದು ಹೊರಗೋಗುವ ತಕ್ಕೊಂಡು ಮಾರ. ನಿನ್ನ ಮೇಕೈ ನೋವು ಎಲ್ಲ ನಾನು ತೆಗಿತೇನೆ. ನಿನಗೆ ಎಣ್ಣೆಲ್ಲ ಎಣ್ಣೆಲ್ಲ ಬೆಂಪಿನ ಹುಲ್ಲು ಬೆಂಪೇರೆ, ತುಂಪಿನ ಹುಲ್ಲು ಏರೇರೆ. ಬೆಂಪಿನ ಹುಲ್ಲು ಬೆಂಪೇರೆ, ತುಂಪಿನ ಹುಲ್ಲು ಏರೇರೆ. ನಲ್ಲಯ ಬಡವೆ. ನಮಸ್ಕಾರ, ಆರೋಗ್ಯ ಮಂತ್ರಿಗಳಿಗೆ ಒಕ್ಕ ಎಂಚೋಣ ಮಾರ. ನಿನ್ನ ಆರೋಗ್ಯ ಮತ ಸರಿಂಡ ఒక రాజకీయ మత నానే జోడుండదానే అంద నిన్న 10 లక్షల టెండర్ చేసా దాదండి ఊలే మారే అవో ఇంకే తిక్కులకు తోడు అవందా ఆవియ సరే సరే పండిలక్క ఈల నిన్న మగి లేపండి ఊరు ಬರ್ರೆ ಯಪ್ಪ ಇಲ್ಲಿ ಬೇರೆ ಇರನ ಅಂದ ಬತ್ತಿನಗಳು ಇಲ್ಲ ಬೇಡು ಅವಂದ ಸರಿ ಸರಿ ఒక ವಿಶೇಷಪುರ ಈದಲ್ಲ ಮಂಡೆ ವೆಚ್ಚ ಮಲ್ಪೊಚ್ಚಿ ಮಾರೆ ಎನ್ನ ಮಗಲು ಉಷನು ನಿನ್ನ ಮಗಕ್ಕೆ ಮದ್ಮದ್ ಕೊರ್ಪಿನಿ ಅವ್ ಯಾನ್ ಬಂಡೆ ಕಾಣತ್ತ
ಗೀದೆ ಮಂಡ್ಯ ಚಾಲ್ಪು ಆವಿಯ ಸರಿ ಸರಿ ಓಕೆ ಓಕೆ ಹಾ ಹುಷಾರ್ ಇದು ಏನೇನು ಮಾತಾಡ ವಿಷಯ ಪಾತೇನು ಏನಿಲ್ಲ ಅಂದ್ರೆ ಪಾತಿರೋ ಮಗ ಯಾ ನಿನ್ನ ಮದ್ವೆ ದೇಶನೇ ಪಾತಿರ್ನಿ ಇಂಥ ದಾದಣ್ಣ ಪಲ್ಲಾಗೆ ಇಂದೆ ಎಂಟಿದ್ದೆ ಮಾತೇ ಬಡ್ತಿ ಈ ಪನ್ಪದೆ ನಿಕ್ಕಿತ ಮದ್ಮೆ ಬರ್ಚಿ ಪಂಡದು ಪೊಣ್ಣಲು ಪ್ರಾಯಪತಿ ಪಕ್ಕ ಮದ್ನಾಡು ಇಜಿನೊಣ್ಣತ ಊರ್ದಕ್ಕಲು ಬೆಲೆ ಕಟ್ಟರು ಶುರು ಮಲ್ಪೇರು ಈ ಒಂತೆ ಆಲೋಚನೆ ಮಲ್ಪುದೆ ನೀನರ್ದ ಪಕ್ಕ ಮದ್ಮೆಗೆ ನಿನ್ನ ತಂಗಡಿಲ ಉಲ್ಲಲು ಇಂದ ಒಂದು ಎಟ್ಟೆ ಸಂಬಂಧ MLA ಸದಾಶಿವ ನಮಗೆ ವಿಕ್ರಮ್ ಪಂಡದು ಆಗ ಬಾಂಬೆ ರಡ್ಡು ಹೋಟೆಲ್ ಉಂಡು ನದೆ ಈ ಪೊದುಕಿ ಒಪ್ಪೊಡೆ ಡ್ಯಾಡಿ ಎಂಕಾವು పొదు బొచ్చి నేటు ఆలోచన అక్కడ దాదుండు తులి ఎంకి ఇష్టెత్తుండా మాత్ర మద్మెల్పి ఈరెన వస్తాడు ఈరికి మద్మె మద్దట ఈరెన్న పునః చూడావు ದಾದ ಜೋಕುಲಿಯ ದಾದನ ಒಂಜಿ ಎಡ್ಡೆಗೆ ಬಂಡ ಅವಿನ ಹಾಲಿಗಿಂದ ಎನ್ನುವರು ದಾದ ಮಲ್ಪನ ಪಲ್ಲಗೆ ಇತ್ತದ ಕಾಲನೇ ಅನ್ಸತ್ತ ಅಡ್ವಾನ್ಸ್ ಕಾಸ ಹೊಟ್ಟು ನಂಗೆ ಪುರಾ ಕಕ್ಕೆದೆಲ್ಲ ಕಾಪು ಇರು ಮಾರವು ಸೀನು ನಮ್ಮಡ ಬೈದಿನ ಕಾಸೆ ಎತ್ತು ನಮ್ಮ ಸಾಧಾರಣ 30,000 ಉಂಡು 30,000 ಉಂಡ ಹನ್ನೊಂದು ಸರಿ ಬಾಗಿದ ಕಾಸಿನ ಯಾನ್ ಕೊರ್ಪೆ ಎಲ್ಲ ಶನಿವಾರ ಪೂರ ಕಾವಂದ ಹಾವು ಒಂದು ದನಿ ನಮ್ಮ ಭೀಮನ ನೆಗ್ಗಿಜ್ಜಿನ ಹಾ ಆಯ್ ಊರುಡ್ದು ಬೈದಿ ಆಯ್ ಬೇಲೆಗೆ ಉಂಟಡ ಪೋಡ ಉಂತಡಿಯ ನಂಗಿತ್ತ ಬೇಲೆಗ್ಲೆ ಜನ ಕಮ್ಮಿ ಉಂಟತ್ತ ಹನ್ನೊಂದು ಉಂತಾಡು ಉಂತಾಡು ಪಂಡ್ಲಕ್ಕ ನಿನ್ನೆ ಬೇಲೆ ಜನ ಉಂಡ್ಯಾ ಎನ್ನ ಬೇಲದ ಜನ ಅವಳು ಬತ್ತೆತ್ತ ದಾದನಿ ದಣ್ ನಮಸ್ಕಾರ 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 ಇರೋರಿ ಕೇನಂದ ಇದೆ ತಕ್ವಾಪು ಟೆರರಿಸ್ಟ್ ಲೆಕ್ಕ ಎಂಟ ಉಲ್ಲ ಬಿಡೋಲ್ಯಾ ಓಯ ಓಯ ಲೆತ್ತಂಬಲೆ ಓಲೆ ಬಲನೆ ಉಲ ಬಲೆ ಎಣ್ಣಿ ಒಂದು ಸೈಪರಡ ಬಲೆ ಇಲ್ಲ ಆಯನ್ ಗೇಟ್ ಸ್ವಲ್ಪ ದಯಾಗ ಉಂಟದ ಮಾರೆ ಕೋಟೆ ಮಾರ್ರೆ ಪುಣ್ಯಾತ್ಮ ಇದೆ ಬಲ್ಲ ಬಲಿಪು ನೋಡಿ ಕಲ್ವರ್ ಲೆಕ್ಕ ಮಲ್ಪ ಮಾರೆ ದಾದೈ ಹತ್ತು ರೈಟ್ರೆ ಇರು ಕುಲೆಕ್ಲೇನ್ ಕಂತ ನಟದೇ ಉಂಟದಿನ್ ರೈಟ್ರೆ ಆಯ್ ಪುಣ್ಯಾತ್ಮ ಮಾರ ಪುಣ್ಯಾತ್ಮ ಆಯ್ 40 ವರ್ಷ ನಮ್ಮ ಗಾಡಿದ ಡ್ರೈವರ್ ಇನ್ನು 41 ನಡಪುಣ ಆಗುಂದು ಈ ಜನ ಡ್ರೈವರ ಮಾರ್ಲೆ ಈ ಜನ ಡ್ರೈವಿಂಗ್ ಮಾಡ್ಬಿಡ ಕಾರ್ ಹಿಡಿದು ಬಿದ್ದಾಯ ರಟ್ಟಂದೆ ಈಗ ಅಟ್ಟೆಜ್ಜ ಅವರು ರಟ್ಟರೆ ಒಡೆ ರಟ್ಟುನು ಡ್ರೈವರ್ಲೆ ಈ ಡ್ರೈವರ್ಗೆ ಯಾನೋಲ್ಲ ಕುಲೆ ಬಂದು ಕೂಡಿದು ಬಲ್ತೀನಿ ಏಳ್ಲ ಕುಟುಂಬ ಅರ್ಧೋಡ್ ಮೀನು ಪೋತಾರ ಪುಣ್ಯ ಅಮ್ಮೆ ಮಂಗಿನ ಮಲ್ಲ ಪುಣ್ಯ ಮಾರಿ ದುನಿಯಾ ಬರ್ತೇನೆ ಗಾಡಿ ರೈಟ್ರೆ ಬರೀಟು ತೋರದಾರು ಅಂತ ಒಂದೇ ಇರುತ್ತೆ ಈರ್ನ ಅಮ್ಮೇರ ನಿಕ್ಕು ಮಂಡೆ ಸಮಾಜ ಮಾರ ನಿಕ್ಕು ಚೂರ್ಲ ಮಂಡೆ ಸಮಾಜ ನಿಕ್ಕು ಅಂಕತ್ತೆ ಕೇನ್ನಿ ಮಂಜಲ್ ಸಿಕ್ಕದಾಗ ಊರು ಪೂರ ಮಂಜಲ ತೋಜಿಂಕೆ ಹೊರದಾಕು ಪೂರ ಅಮ್ಮೇರಿಂದ ಲೆಕ್ಕಣ ಅಂದೆ ಅವೇನ ದನಿ ಮಾರ ನಿನ್ನಲ್ಲ ದನಿ ಏನನ ಆರ್ ದನಿ ಎತ್ತ ಚೂರು ದೀಲ ಅಲ್ಪ ಅವು ಮಾರ್ಲಾರ ಲೆಕ್ಕ ದನಿ ನಮಸ್ಕಾರ ಎಂಕಿ ದನಿ ಗೊತ್ತಾಗಿ ದನಿ ಹಾ ಸುರುಕಾರ ಆಪಣಂಚ ಪಂಡಿ ಲೆಕ್ಕ ನಿಕ್ ಮೂಲ ಬೇಲೆ ಮಲ್ಪೋಲಿ ಅಂಬ ರೈಟ್ರ್ ಬಂಡೆ ಎರಡ ಮಲ್ಪೋಲಿ ಆತ್ಮ ಯಾ ನಾಯನ ಹತ್ತು ಮಾರ ಗೆಂಡಿ ಯಾ ನೀನನ್ ಗೆಂಡಿ ಎಂಚ ಬನ್ಗೆ ಎಂಟ ರೈಟ್ ಮಲ್ಪೋಲಿಯ ಅವು ಪನ್ ವಾರ ಪುಣ್ಯಾತ್ಮ ಸಾವು ಆವ್ ದನಿ ಬೇಲೆ ಮಲ್ಪ ಸೀನು ದಾದಿ ದನಿ ನಿಮ್ಮೆ ಎಂಚ ಮೆ ಜನ ಎಂಚ ಜನ ಭಾರಿ ಅಡ್ಡ ಜನಂದಿ ಮನೆ ವಿಷಯ ಬರ ಗೊತ್ತುಂಡ ನನ್ನ ವಿಷಯ ಪೂರ ಗೊತ್ತುಂಡು ಆಂಡ ಮೇಂಡತಿ ಹಾ ಬೇಲ ಪೂರ ಮಲ್ಪು ಆಂಡ ಮ್ಯಾಗ ಒಂಜಾಗಿಲ್ಲ ಪುರ್ಸೊತ್ತು ಬಂದಿಜ್ಜಿ ಅವ ಯಾ ಪಂಡೈತಿ ಇರೇನು ಮೂಲು ಉಂಟದು ಪೋಯೇಟ ಈರು ಮೂಲೆ ಆ ಯಾವುಲೆ ನಮ್ಮ ಒಕ್ಕ ನಾಡೋಡ್ಯಾವು ಅವು ಅಂದನಿ ಮೇರು ನಮ್ಮ ರೈಟ್ರ್ ಬನ್ಯ ಬಾರಿ ಸತ್ಯ ದ್ಯಾ ಬಂಡೆ ಇಂಕ ಒಂಜಿಗೆಲ್ಲ ಪುರ್ಸೊತ್ತು ನಿಜ್ಜಿ ನಮ್ಮ ಅಲ್ಪ ಅಲ್ಪ ಎತ್ತೊಂದು ಉಪ್ಪೇರು ಉಲಾಯ್ ಎತ್ತು ಬೇಲೆಗೆ ಅಂಚ ಈ ಕಾಣದ ಒಂಜಿ ವಿಷಯ ಗೊತ್ತನೆ ದನಿ ಇನಿ ಕಾಣ ಯಾ ನೇಪಾಲ ಜಪ್ಪುನ ಅಲ್ಪ ಅಂದಪ್ಪ ಓಲು ಬವನ ಅಲ್ಪ ಅಂದ ಕೊರಗಡೆ ಜೊತೆ ಅಂದಪ್ಪ ಇಲ್ಲ ಕೆಲವರ ಬಯ್ಯ ಮತ್ತೆ ಜಪ್ಪುಜಾರಲ್ಪ ಅಂದ ಯಾ ಜಪ್ಪುಜಿ ಅಂಚ ನಮ್ಮ ಭವನ ಅಲ್ಪ ಜೆತ್ತದು ಅಂದಂದು. ಇನಿ ಕಾಣ ಲಕ್ಕದು ಕೂಲ್ಲೇಕೊಂದು ಅಂಚಿ ಗುವೆದಲ್ಪ ಗುಡಸಂದಲ್ಪ ತೀರ್ಥ ಗುವೆಲಿಜ್ಜ ಅಂದಂದು. ಅಡೆ పోదని గువేదల్ప పోనా తూపింది ఆదిందని నొలీక జనండు ನಮ್ಮ ಸುರೇಶ್ ಶೆಟ್ರು ತಾಲೂಕು ಪಂಚಾಯತ್ ಬೊಕ್ಕ ಸುದೀಪ ಮೀನೇರು ನಮ್ಮ ಕ್ಯಾನ್ ಆಡ ಒಂದು ದಯಾನಂದನ್ ಎಲ್ಲಿ ಆಡ್ದ ಬೊಕ್ಕ ಮಂಜುನಾಥೇರು ನಮ್ಮ ಬಂಗಾರ ಮಂಜುನಾಥೇರು ಮಾ ತಗೊಂತಂದೇರು ಉದಯನ್ನೇ ಬಬನ್ನೇ ಅವರ ಅಂಚಿ ಬಲಿಪೇರು ಅವರ ಹೋಟೆಲ್ ಬಲಿಪೇರು ಅವರ ಅಂಗಡಿ ಬಲಿಪೇರು ಎಂಕು ಪೋಡಿಗಾಂಡು ಏರ್ಲ ಜೀವದೆತ್ತಂದೇರು ನಂದು
ಅಂಚ ತಲ ದಿಮಿ 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 ಬಂದ್ಪುಂಡಿ ಜನ ಅಂಚ ಒಂದೊಂದು ಅನ್ಬೋದು ಗುರುವಿಗೆ ನೆಲಿಕೆ ನಮ್ಮ ಗುರುಗಳಲ್ಲೇ ಗುಂಡುವಾದೆ ಅಂಚ ಹೋದ್ ನೆಲ್ಕದು ತೂಪೆ ದಾದಿನ ತೂಪಿನ ರೈಟ್ರೆ ದಾದಿನ ತೂಪಿನಿ ನೀಂದೊಂದುಂಡು ಅತ್ತಪ್ಪ ಕೊಡಪನ ಕೊಡಪನ ಬೂಡ್ತೀನಿ ಗುವೇಲಿಗೆ ಐಕಡಿಂದ ಈತ ಬತ್ತಾರ ಹಾ ಕೊಡಪನ ಗುವೇಲಿಗೆ ಬಿಡ್ತೀನಿ ಕೊಡಪನ ಗುವೇಲಿಗೆ ಬಿಡ್ತೀನಿ ಮಂಜುಡ ಬಂಡೆ ಮಂಜುನಾಥರೆ ದಾದಿ ತೂಪಾರೆ ಈರೋರ ಫೋನು ಕೆವಿಕ್ ಮತ್ತೊಂದು ತೆಡ್ಲಾಗಿದ್ರೆ ಅಂಚೋರ ಇಂಚೋರ ಪೋಪರತ ದಾದಿ ಕೊರಗ್ಲಾಗಿದ್ದು ಜೆಪ್ಪುನಪ್ಪ ಕೊಡಪನಂದು ಆತ ಪಂಡದ ಬಾಯಿ ಮುಚ್ಚಿದಿ ರೈಟ್ರೆ ಯಾನ್ ಬದುಕು ಎಲ್ಲಲ್ಲ ಅವೆಂತ ಮಾರ್ರೆ ಆಗನ ಮಂಜು ಬೆಚ್ಚಡ್ ನೂಕುದಿನಿ ಆಗನ ಮಂಜು ಬೆಚ್ಚಡ್ ನೂಕುದಿ ಹೋದು ತೂಪೆ ಒಂಜಿ ಕಾರ್ ಕೊಡ ಬಂದುಲ್ಲ ಎಂಟೆನ್ನ ಗುವೆಲ್ಡ್ ಮಂಜುಡ ಬಂಡೆ ಮಂಜುನಾಥರೆ ಎಂಚಲ ನೂಕ್ಯಾರ ಮಾರ್ಯಾರೆ ಒಂಜಿಲ್ಲರ್ದು ತೊಟ್ಟಿಲಾಣಲ್ಲ ಕನ್ಪಲ್ಲೆ ಅಂತ ತೊಟ್ಟಿಲಾಣಲ್ಲ ಮಿತ್ತು ಬರ್ಪೆ ಅಂದು ಅಂಚ ಮಂಜುನಾಥರನೆ ಇಲ್ಲಡೆ ಫೋನ್ ಪೋದು ಒಂಜಿ ಒಂದು ತೊಟ್ಟಿಲು ಬರಡಂದು ತೊಟ್ಟಿಲು ಬತ್ತನು ಜಪ್ಡದು ಯಾನು ನೀರಿಂಚ ಅಲಜಾವೆ ಎಂಜಿನೇನು ತೂಪಿನಿ ಒಂಜಿ ಕೊಡಪನ ನಾಲು ಕೊಡಪನ ರಡ್ಡಿಯನ್ನು ಕೈಟ್ ಬತ್ತೊಂಡೆ ಒಂಜೇನು ತೊಟ್ಟಿಲ್ದಿಯೆ ಒಂಜೇನು ಬಾಯಿಡ್ ಬತ್ತೊಂಡೆ ಮಿತ್ತು ಬನ್ನಾಗ ಮಂಜುನ ಕೂಡ ಒಂಜಿ ಡೈಲಾಗಿ ಕೊಡಪನ ಏತಿತ್ತು ನಂದು ಯಾನ್ ನಾಲ್ ಬಂಡ್ರೆ ಬಾಯಂಗದಿನಿ ಉಳ್ಕ ಕೂಡ ಅಂತ ಇರ್ತೆ ಬೊಕ್ಕ ಕೂಡ ಪಿರ ಜಪಡಾಂಡು ತೊಟ್ಟಿಲನ್ನು ಕೂಡ ಜಪಡಾಂಡು ಯಾನ್ ಜತ್ತೆ ಆ ಕೊಡಪನ ಕೂಡ ತೊಟ್ಟಿಲ್ದಿಯೆ ಮಿತ್ತು ಬತ್ತೊಂದು ಬತ್ತೆ ಅವೇ ಕೊಡಪನ್ನ ನೀರುಡು ಮೋಂದೆಕ್ಕೆ ಇತ್ತ ಸೀದಾ ಇಡೆ ಬತ್ತೆ ಕೊಡಪ ಅವ್ಳು ಬತ್ತು ಬಂತು ಜರ ಯಾನವರ ಬತ್ತನ ಇಡೆ ಬರಡು ಇಡೆ ಬತ್ತಿಂದಾನಿ ಆವಡೆ ಎಂತು ಮಿತ್ತು ಬತ್ತಾತ ಪಣ್ಣಿಲಕ್ಕ ನೆರ್ದು ಹೋಲಿತಂಬಿ ನೆರ್ದಮದಾನೆ ಅಲ್ಲೇ ಗೇಟ್ ಸ್ವಲ್ಪ ಅಂತ ಅಂತಿದ್ದಾನೆ ಆರಿ ನಾನು ಬೇಲೆಗೆ ಹೋಲುತ್ತೀರಿ ಬೇಲೆಗೆ ತಾನೆ ಬೆಂಗಳೂರು ನೆಲಮಂಗಲದಿತ್ತೆ ಭಾರಿ ಮಲ್ಲ ಕಾಂಟ್ರಾಕ್ಟರ್ಗೆ ಬೇಲೆದಾನೆ ಎನ್ನ ಕೈ ತಿರ್ತಂದದ ಆಜಿ ಮಾಲಿಗೆ ಬಿಲ್ಡಿಂಗ್ ಎನ್ನ ಕೈ ತಿರ್ತು 100 ಜನ ಬೇಲೆಗಿತ್ತೀರು 100 ಜನ ನಾದ ಮಾರ ಆತ್ಮಲ್ಲ ವೈವಟ್ ನಿನ್ನ ವೈವಾಡ್ದ ಆಲಜ್ಜಿದಾನಿ ವೈವಾಡ್ದ ಆಲಜ್ಜಿ ಆಜಿ ಮಾಲಿಗೆ ಬಿಲ್ಡಿಂಗ್ ಅತಿ ನಾನು ಆಜಿ ಮಾಲಿಗೆ ಮಿತ್ತು ಎಲೆಕ್ಟ್ರಿಷಿಯನ್ ಬೇಲ ಅಂತಂತೆ ನಮ್ಮ ಅಣ್ಣನೊಟ್ಟಿಗೆ ಅಂಚ ಮೂಲು ತಿರ್ತುಂಡದ ಐನ್ ಮಾಲಿಗೆ ಅಂಡತಿ ಐಟ್ ಒಟ್ಟಿಗೂ ಈ ಗೌಡೇರ್ ನಕಲು ಈ ಕಲ್ದೊಪ್ಪು ನಕಲು ಈರ ಮಣ್ಣು ತುಂಬ ನಕಲು ಈರ ಪೊಯ್ಯ ತುಂಬ ನಕಲು ಈರ ಅವು ಇಂದು ತುಂಬ ನಕಲು ಒಟ್ಟಾರೆ ಸೇರ್ದು 100 ಜನ ತೆರವಣ್ಣೆ ಅಂತ ವಿಷಯ ಅವು ಒಂದು ಮರ ಅವು ಒಂದು ಪದ ಪಾತಿರೋ ಅಂಚದನಿ ಬೆಂಗಳೂರದ ಬಿಲ್ಡಿಂಗ್ ಸುಣ್ಣ ಬಣ್ಣ ಮಾತ ಕೊಡ್ದು ರೆಡಿ ಆದಿತ್ತಿನ ಒಕ್ಕೇಲಿಗೆ ರೆಡಿ ಆದಿತ್ತಿನ ಸುಣ್ಣ ಬಣ್ಣ ಮಾತ ಕೊಡ್ತಿನ ಬಿಲ್ಡಿಂಗ್ ಒಕ್ಕೇರಿ ಎಲ್ಲ ಅಂಡ ಇನಿ ಬೈಯಾಗ ಬಿಲ್ಡಿಂಗ್ ನೆಲಮಂಗಲದ ಬಿಲ್ಡಿಂಗ್ ಬೂಡ್ದು ನೆಲಮಂಗಲ ದನಿ 100 ಜನ ಎತ್ತಿರ ಬಂಡತಿ 100 ಜನ ಒರಿಯನ್ನ ಪಿಜಿದೆ ಪೆರ್ದಿಗಿದ್ದೀನಿ ಮಾತ ಗೋರ್ದೆ ಇದೀನಿ ಇವಾಗ ದಾಸ ಇದ್ದೀನಿ ಅತ್ಯ ಗೋರ್ದೆ ಬೆಪ್ಪುಲಿ ನಿಕುಲ ಉಪೇಶನ ಮಾಡ್ತೀನಿ ಹತ್ತು ಮಗ ಈ ಅಂಚ ಬದುಕಿನಿ ಯಾ ನಾನು ರಜೆ ಬಾರ್ದಿ ಇನ್ನ ಪೋತು ಅಲಕ್ಕ ಇಲ್ಲ ನಿಕ್ಕೆ ಎಂಚಿನ ಮಾತ ಬೆಲೆ ಗೊತ್ತು ನಮೆ ಎಂಚದನಿ ಎಂಚಿನ ಮಾತ ಬೆಲೆ ಗೊತ್ತು ನೊಂದು ಎಂಚಿನ ಮಾತ ಉಂಡು ಇಡ್ಲಿ ಸಾಂಬಾರು ಗೋಳಿ ಬಾಜಿ ಕಡಲೆ ಬಾಜಿ ಪರೋಟ ಪೂರ ಈ ಅಂಗಿನ ಹೊಟ್ಟೆಯಲ್ಲಿ ಚಾವರ ಇದ್ದೀನಿ ಮೂಲಿ ಎಂಚಿನ ಬೆಲೆ ಗೊತ್ತು ನಾನು ಪಣಿ ಅಂಚತಪ್ಪ ಹೆಂಗ್ ಕಂಡ ಹೊಟ್ಟೆ ಗೊತ್ತುಂಡು ಮೇಸ್ತ್ರಿ ಬೆಲೆ ಗೊತ್ತುಂಡು ಪ್ಲಂಬರ್ ಗೊತ್ತುಂಡು ಎಲೆಕ್ಟ್ರಿಷಿಯನ್ ಗೊತ್ತುಂಡು ಮೇಸ್ತ್ರಿ ಗೊತ್ತುಂಡು ಹೆಲ್ಪರ್ ಗೊತ್ತುಂಡು ಡ್ರೈವರ್ ಗೊತ್ತುಂಡು ಸಾಧಾರಣ ನಮಗೆ ಗೊತ್ತು ಬಂದಿನ ಬೇಲೆ ನಿಜ್ಜಿ ವಾ ಬೇಲನ ಮಲ್ಪ ನಮ್ಮ ಸಾಧಾರಣ ಒಟ್ಟಿಗೆ ಆವಡಿಯ ಎಡ್ಡೆ ವಿಷಯ ಎಂಗ್ಲೆಗಳ ಅಂಚಿನೇ ಬೇಲೆದೇ ಬೋಡಿತ್ತು ಪಂಡಿಲಕ್ಕ ಲೋಕು ಈ ಏತು ಕಲ್ದಮ್ಮೆ ಯಾನು ಕಲ್ಲು ಜತೆದನಿ ಕಲ್ಪಡೊಂದು ಮಸ್ತ್ ಆಸೆ ಇಂಕು ಕಲ್ಪಡೊಂದು ಮಸ್ತ್ ಆಸೆ ಹಣದಾತ ಮಲ್ಪುನು ಕಲ್ಪವನ ಅಪ್ಪೆಮ್ಮೆನೆ ಎಲ್ಲಿಡೆ ತೀರ್ಪುತ್ತೇದನಿ ಯಾನು ಯಾನೆನ್ನ ಊರು ಚಿಕ್ಕಮಗಳೂರು ಯಾನೆನ್ನ ಚಿಕ್ಕಪ್ಪನೊಟ್ಟಿಗೆ ಮಲ್ಲಾದು ಚಿಕ್ಕಪ್ಪನನು ಇಡೆ ಎಕ್ಕಾರಗಳ ತೊಂಬತ್ತೇರು ಎಂಕು ಈ ಲೋಕಗೂ ಲೋಕ ನೆಜ್ಜಿದನಿ ಈ ಲೋಕಗೂ ಇಲ್ಲು ಬದುಕಿಜ್ಜಿ ಈ ಲೋಕು ಅನಾಥಿದನಿ ಚಿಕ್ಕಪ್ಪೆ ಲೆತ್ತಂಬತ್ತದು ಬಬನ ಹೋಟೆಲ್ ಅಲ್ಪ ಜಬಡಾರು ಅಲ್ತದ ಕಾಂಡೆ ಬೇಲೆ ಪೋಪಿನಿ ಅಡಿಗೆ ಕೂಡ ಕಾಂಡೆ ಬಯ್ಯಾಗ ಕೂಡ ಅಡಿಗೆ ಬೇಲೆಡ್ದು ಬರ್ಪಿನಿ ಇಂಚೇನ ಅವಂತಂದನಿ ಒಂಜಿ ದಿನ ಎನ್ನ ಚಿಕ್ಕಪ್ಪಲ ತೀರ್ಪು ಹೇಳ್ದನಿ ಆಂಡ ಎಂಗ ಚಿಕ್ಕಪ್ಪೆ ತೀರ್ಪು ಹೇಳಕ್ಕ ಏರ್ಲಜ್ಜಂಡನಿ ಚಿಕ್ಕಪ್ಪೆ ತೀರ್ಪು ಹೇಳಕ್ಕ ಈ ಲೋಕಗೂ ಲೋಕ ನೆಜ್ಜಿದನಿ ಈ ಲೋಕಗೂ ಲೋಕ ನೆಜ್ಜಿ ಇತ್ತ ಒರಿಯ ಬಂದನಿ ಒರಿಯನ ಖರ್ಚಿಗೋಸ್ಕರನಿ ಬೆಳನುಲ್ಲದನಿ ಬೆಳನುಲ್ಲ ನಮೆ ಈದನಮೆ ಬುಲಿಪುನು ಓ ದನಿ
ನೆನ ಇದ್ದದ್ದು ಎನ್ನ ವಸ್ತುಂಡು ನನ್ನಲ್ಲ నా పుణ్యాత్మ వర ఉంటావు నిన్న కేంద్రకి నిన్న మండే హాలాది పోతున్నా మారే ಗುಡಿಯ లోకో ఈదల మండే వెచ్చ ಮಾಡ್ಕೊಡ್ ಚವ ನಿನ್ನ ವಿಷಯ ಕೇಂದ್ರ ಬಂಡಿ ರೈಟ್ರೆ ದಾದ ಮಾರೆ ಇದು ಲೆತ್ತೊಂಬೈದಾರು ಬರ್ರ ಬಂತಾರು ಹೆಂಗೊಂಜಿ ಕುಲ್ಲೆರಂಜಿ ವ್ಯವಸ್ಥೆ ಮಲ್ಪಡತ್ತ ರೈಟ್ರೆ ನೀನು ಕುಲ್ಲ ಹೊಡತ್ತ ಮಾರೆ ನೀನು ವೈಟ್ ಕುಲ್ಲ ಹೋಯ್ತು ನೀನು ದನಿ రాదే ನಾನು ಅವ್ಳು ಕುಲ್ಲ ಅವನು ఎన్న తరటిగుల్ల ಈರೊಂದು ಬಗ್ಲೆ కాదు మరల బాతేరు పోతు కోరిద గుడుగుల్ల మరల బాతేరు నిన్న ఉండుకుల్ల అవిలకేనువే ಇದು ಮಲ್ಲ ಜೀವ ಕೋರ್ದ ಕುಲ್ಲ ಮಂಡ ಸಮಾಜ ಮಾರೆ ನಿಂತಿದೆ ಈ ಆಜಂತೆ ದುಂಡೆ ಪುರ ಮನುಷ್ಯ ಆಜನ ಆಜಂತ ಹೇಳಿರುಡಿ ವೈಟ್ ಕುಲ್ಲ ನೋಡು ಅಂದ್ ಯಾ ನೀರಡಕೇನಿ ಬರ್ಲೆಲ್ಲ ಗವಾದರ ಬಲ್ಲಿ ಅಂದ್ ಯಾ ನೀರಡಕೇನಿ ಮಗಟಕೆ ನೀರು ಅಮ್ಮಡದೆ ಬನ್ನಿ ನಾ ಯಾನು ಮನ್ಪನಿಕ್ ಈ ಎಂತ ಬೈದತ್ತ ಈ ನಾನು ಕುಲ್ಲವೆ ಈ ಒಂಟದಿಂತ ಮಟ್ಟಿಗೆ ಎನ್ನ ರೂಮ್ ಉಡೇ ಕುಲ್ಲು ಬೊಕ್ಕ ನೆಟ ಮತ ಬಾರಿ ಮಂಡ ಖರ್ಚು ಓಡು ನನ್ನ ಮರಲೇರ್ಲೆಗ ಮತ ಮಲ್ಪು ನತ್ತು ನೆಟ್ಟ ಮಲ್ಪು ಜತ್ತ ಬೊಕ್ಕ ಯಾವ ಬಣ್ಣ ಅಲ್ಕ ಕೇಳ ನೋಡು ನೆಟ ಮತ ಬೊಕ್ಕ ಯಾನವರವರ ಅಲ್ಲ ಅವ್ಳು ಇಳಿಸೋದು ನತ್ತ ಅದೇ ಮತ ಪೋಪಿನ ಅಭ್ಯಾಸ ಒಂದು ಬರೋದಿಲ್ಲ ಅಲ್ಲ ಯಾನಿಂಚನೆ ಪೋಪಿನ ಬಾತಾರ ಮತ ಅವು ಮತ ಕೇಂದ್ರ ಬಲ್ಲಿ ಅಂತ ಅಂಡ ಈ ಏನು ಅಲ್ಪೋಡು ಯಾನು ಒಡೆ ಪಾಡಲಿ ತೂವಂದಿಲ್ಲ ಕಮಲ್ ತೊಂಬೋಡು ಯಾನ್ ತೋಪುಜಿ ಅಂದು ಕಣ್ಣು ಮುಚ್ಚಂದೆ ಬಾಪೆ ಕಣ್ಣು ಮುಚ್ಚಲಾವ್ ಎಂಚಲಾವ್ ಈ ಮಾತ್ರ ಯಾ ಪನ್ನೆಲ್ ತೊಂಬುಲ್ ಕೇನು ಬೊಕ್ಕ ನೀನ ಹೆಂಕೊಂತೆ ಟೆಸ್ಟ್ ಮಾಡ್ತಾರೆ ಅಂತ ಟೆಸ್ಟ್ ಮಾರ ಪುಣ್ಯಾತ್ಮ ಹಂಗಿದೆ ಡಾಕ್ಟರ್ ಸ್ವಾಪ ಉಂಡು ಅಂದ ಟೆಸ್ಟ್ ಟೆಸ್ಟ್ ಬಂಡ ನೀನೊಂದಂತೆ ಮಂಡ ಖರ್ಚುಂಡದು ಓಡೆ ನೀನ ಪರೀಕ್ಷೆ ಮಾಡ್ಕೊಂಡು ಈ ಬೈದತ್ತ ನೀನೊಂದು ಪರೀಕ್ಷೆ ಮಾಡ್ಕೊಂಡು ನಿಂತ ಮಂಡತ್ತ ಮಾರೆ ಮಲ್ಪಡ ಅಂತ ಇತ್ತ ನಿಂದ ಕೆಲವು ಪ್ರಶ್ನೆಗೆ ಏನು ಐಕಿ ಉತ್ತರ ಮನು ಅಂದ ಇಂದ ಇತ್ತ ಈ ತಿರುಗುನ ಸೀಲಿಂಗ್ ಫ್ಯಾನ್ ಇದ್ದ ತಿರುಗುನ ಸೀಲಿಂಗ್ ಫ್ಯಾನ್ ಇದ್ದ ಮೂಲಜ್ಜಿ ಉಂಡು ಉಂಡುಂಡ ಅವು ಎಂಗಿನ ಬನ್ನಿ ತಿರುಗುನ ಸೀಲಿಂಗ್ ಫ್ಯಾನ್ ತಿರುಗುಣ ಸೀಲಿಂಗ್ ಸೀಲಿಂಗ್ ಫ್ಯಾನ್ ತಿರುಗುನ ಸೀಲಿಂಗ್ ಫ್ಯಾನ್ ಪುಲ್ಲಿಂಗನ ಸ್ತ್ರೀಲಿಂಗನ ಅಂತ ಮನು ತಿರುಗುನ ಸೀಲಿಂಗ್ ಫ್ಯಾನ್ ಅಂದು ತಿರುಗುಣ ಸೀಲಿಂಗ್ ಮ್ಯಾನ್ ಪುಲ್ಲಿಂಗನ ಸೀಲಿಂಗನ ಪಂಡ ಆಂಜೋ ಪುಂಜೋ ಪುಂಜವನ್ನ ಹುಡುಕ್ತೇನೆ ಎಂಕ್ ಐಟ್ ಒಂಚೂರು ಡೌಟ್ ಇತ್ತು ನಿಂಗೆ ಗೊತ್ತಾನ ತಿರುಗುಣ ಸೀಲಿಂಗ್ ಮ್ಯಾನ್ ಅತಿ ಸೀಲಿಂಗನ ಪುಲ್ಲಿಂಗನ ಅಂದು ಗೊತ್ತಾನ ಎಂಕ್ ಕೆಪಿ ಕೊಡ್ತು ಕೇಳನೆ ನಮ್ಮ ಕೇತನ್ ಫ್ಯಾನ್ ಅಂಡ ಪುಲ್ಲಿಂಗ ಉಷಾ ಫ್ಯಾನ್ ಅಂಡ ಸ್ತ್ರೀಲಿಂಗ ಏ ನೋಕ ಇದು ಎಡ್ಡ ಮಂಡ ಕಟ್ಕೊಂಡು ಮಾರೆ ಹಿಂಗೆ ಭಾಳ ಖುಷಿ ನಿನ್ನ ಬಾಕಿ ಅಂತ ಯಾನಿಕ್ ದಾಳ ಗೊತ್ತು ಜಿನ್ನೆ ನೀನು ಅಂಡ ಅವು ಬಂಡ ನಿಕ್ಕೆ ಎಡ್ಡ ಮಂಡ ಕಟ್ಕೊಂಡು ನಾನು ಕುಡಂಜಿ ಪ್ರಶ್ನೆಗೆ ನಿಂದ ಕುಡಂಜಿ ಕುಡಂಜಿ ಅಂದ ಇತ್ತೆ ನಮ್ಮ ಬಂಜಿದಲ್ಲ ಈ ಹೊರ ಇತ್ತು ಮಲ್ಲ ಚೆಂಡು ಬರ್ಲಿಕ್ಕೆ ಕಾಪು ಮಾರ ಮಿತ್ತು ಇಟ್ಟಿರ್ತು ಹೊರ ಅಡ್ಡವರ ನಿಂತು ಅಂದ ಐತು ನಮ್ಮ ದಾದ ಮಲ್ಪೋಡು ಚೆಂಡು ಬಾರ್ನೇಕ್ ನಮ್ಮ ದಾದ ಮಲ್ಪಡು ಚೆಂಡು ಬರ ನೆಕ್ ನಂಗೆ ದಾದ ಮಲ್ಪೋಡು ನನಗೆ ಮಂಡ ಸಮಜ್ಜಿ ಆತಿಲ್ಲೆ ಕ್ವಶನ್ ಬೋದು ಎನಡಕೇನು ವರ ಅದಾನೆ ಚೆಂಡು ಬಾರ್ನೇಕ್ ದಾದ ಮಲ್ಪಡುಂದತೆ ಒಂಜಿ ಡಬ್ಬೆ ಪೆವಿಕಲ್ ನೆಲಿಕೆ ಪೆವಿಕಲ್ ಕಲಡದು ಪರಡು ಚೆಂಡು ಅಡೇಗೆ ಉಂಟು ನಂಟು ಅಲ್ಲ ಅದಕ್ಕೆ ಮಂಡ ಕಟ್ಟು ಮಾರಿಂದು ಎಂಕ್ ಭಾರಿ ಖುಷಿ ನಿಂದ ಕುಡಂಜಿ ಪ್ರಶ್ನೆಗೆ ನಿಂದ ಇತ್ತ ಕರೆಂಟ್ ಮೋನ ಗ್ಯಾಸ್ ಬರ್ತಾರ ಅಜ್ಜ ನೂಂಚೂರು ಕಷ್ಟ ನಾನು నువ్వు మరి అత యాన్ చేను నింద గాలి కరెంటు పోనగా గ్యాస్ బత్తారా అప్పుడు అజ్జ రైట్ సార్ దానే కరెంటు పోనగా గ్యాస్ బిడి ఈయన పునాల బత్తవలి నీకు ఈ భారీ హుషారుಲ್ಲ ಮಾರೆ ಈ ಅಡ್ಡ ಬಣ್ಣ ಕಳಿಸಿದೆ ಅಂಡ ಎತ್ತಂದ ಯಾ ಪನ್ಯ ಪೂರ ನೆಲೆ ಬುದಿಲ್ಲ ನಾ ಯಾನ್ ಫಸ್ಟ್ ಬಣ್ಣಗೊಂಡ ಮೂಲು ಇದೇ ನಿನ್ನದಾದ ಒಂದು ಚಾನ್ಸ್ ಮಾರೆ ಮೂಲು ಡಿಗ್ರಿ ಅವನೇ ಆವಾದಿನ ಕಲಿನು ದೀಪುಜೀರ್ ಬೇಲಿ ಸದ ನಡಕೆಂಡ ಹೆಚ್ಚಕೊರ ಡಿಗ್ರಿ ಆತಿನ ಕೈ ಮಾತು ಎನ್ನ ಡಿಗ್ರಿ ಆತಂದು ಸುರುಟು ಬಣ್ಣಗಳಿಗೆ 22 ಮೊಲ್ಲ ನಂದು 22 ಡಿಗ್ರಿ ಮಿನಿಮಮ್ ಮಾಡೋಳು ಅಂದ ಅಂದು ಅಂಚ ಆಂಡಲ ನಾನು 3 ದಿನ ಬಿದ ಅಂತದೇರು ಆಂಡಲ ಮಲ್ಲೆತ್ತು 3 ದಿನ ಬಿದ ಅಂತದೆ ಅನ್ನಂದು ಅವಲ್ಲ ಆಮೆ ಅನೇಕ ಮಾರೆ ಇಂಟ್ರು ಇಂದು ಯಾವಂಟಿರ ಕೇನು ಇತ್ತಾನು ಎಲ್ಲರೂ ಮುಡ್ಕೊಳ್ಳ ಒಂದ ದಿನ ಮಟ್ಟದು ಪಕ್ಕ ಭಾರಿ ಜಾಗೃತ ರೂಪೋಡು ಅಲ್ಲ ನಮ್ಮನ್ನ ಈ ನನ್ನ ಸೈಟ್ ಹೆಂಗಲ್ಲ ಅವಳು ಬೇಲೆ ಹಾಕೊಡಿ ಅನ್ನಂದು ಯಾನಿತ್ತ ನೀ ನಿಕ್ ರೂಮ್ ತೋಜ ಬಲ ಬೇಗ ಬನ್ನಿ ಈಗ ನಮ್ಮ ಊರಿಂದ ಮೈದ ಬಂದಿದ್ದಾನೆ. ಮೈದ ಎಲ್ಲ ಕಡ್ಲೆ ಇಟ್ಟು
ಅಲ್ಲ ಮೈದ ಅಲ್ಲ ಮಾರೈತಿ ಮೈದುನ. ಅದೇ ಮೈದುನ. ಉಷಕ, ನಮ್ಮೂರಿಂದ ಮೈದುನ ಬಂದಿದ್ದಾನೆ. ನನಗೆ ತುಂಬಾ ನೆಲಗಡ್ಡೆ ತಂದಿದ್ದಾನೆ. ನೆಲಗಡಲೆ? ನಿಮ್ಗೆ ನೆಲಗಡ್ಡೆ ತುಂಬಾ ಇಷ್ಟ ಅಲ್ಲ? ಹೌದು. ತಕೊಳ್ಳಿ. ಅಲ್ಲ ನಿಮ್ಮ ಊರಲ್ಲಿ ನೆಲಗಡಲೆ ಜಾಸ್ತಿ ಬೆಲೆಯಾ? ಮತ್ತೆ ಅದು ಇದೆ. ನಿಮ್ಗೆ ಇನ್ನು ಕೂಡ ತುಳು ಬರೋದಿಲ್ವಾ? ಅಂಚೆ ಒಂದೇ ಬರ್ಕೊಂಡು ಪಾತ್ರೆನ ಕೊಂಚ ಪೋಡಿ ಹಾಕುದು. ಪೋಡಿ ಹಾಕುದು? ಪೋಡಿ ಅಂಡ ಮಲ್ಲಿದ್ದು ನಮ್ಮ ರಡ್ಡ ಜನಲ್ಲ ಪಾತ್ರೆ ಇಟ್ಟು ತಿಂತ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನ್ಗೆ ಒಂದು ಗಂಡು ಮಕ್ಕ ಐತೆ. ಊರೆಲ್ಲ ಐತೆ ಅದು. ಅದೌದು. ಇವತ್ತು ನೀವೇನ್ ಪದಾರ್ಥ ಮಾಡಿದ್ದೀರಿ? ನಮಗೆ ಪಂಗುಡೆ ಮಾಡಿದ್ದೇನೆ. ಬಂಗುಡೆನಾ? ಅಯ್ಯೋ, ನನಗೆ ತುಂಬಾ ಇಷ್ಟ ಅದು. ನಿಮ್ದೇನ್ ಮಾಡಿದ್ದಿ? ನಮ್ಗೆ ಚಂಚಲ. ಚಂಚಲ? ಅಯ್ಯೋ ದೇವರೇ, ಚಂಚಲ ಅಲ್ಲ ಮಾರೈತಿ, ಅದು ಕಂಚಲ. ಯಾನಿರನ್ ತೂತುಜಿ ಯಾನು ಎಲಿನ ಬೇರಿ ಬತ್ತೀನಿ ಯಾನಿತ್ತ ಇರಕ್ಕೆ ತಾಂಟದು ಅಲ್ಲಜ್ಜಿ ಈ ತೂತು ಕರೆದಿ ಮಾತಾಡ್ತಿ. ಅನ್ನದಾನ ಮೂಲು ವಾಳೋ ಕೊಡು. ಯಾನ್ ಯಮಲ ಕೊಡಲ್ಲ ರೈಟ್ರೆ. ಇಲ್ಲ ಮಾರ ಎನ್ನರಡ್ಡಿ eru ತಪ್ಪದು ಹೋತು ತೂವಲ್ಯ ಅವಲ್ಲ ಬಾಕಿ ಎರಡು ಎಂಚಿನ ರೈಟ್ರೆ ಮಗ್ಲು ಮಾತಿರೋ ಈರ್ನ ಅವತ್ತೇನು ಮೀನು ತೂಂಡ ಮಾರಾರೆ ಫುಲ್ ಚಡ್ಡಿಡ್ ಕುಲ್ಲರ ತಯ್ಯದ ಬಿಡು ಪೂಜಾರ ಮಾರಾರೆ. ಎಲ್ಲೂ ಇನ್ನು ಎಲ್ಲಿ ಮಾರಾರೆ ಎಲ್ಲಿ ಮಾತ ತಾಂಗದಿತ್ತಾರಂತ ಪೆರ್ಗುಡ ಎಲ್ಲಿ ಮಾತ ಉಲ ಇಡ್ತಂಡು ಮಾರಾರೆ ಉಲ ಕೂತು ಅಂಗಿದತ್ತೊಂದು 100 ಸುರು ಮಾಡ್ಕೊಂಡು ಅತ್ಯ ಅವ ಅಂಚೆನೆ ಮಾರೆ ಮೂಲು ಯಾನೊಂಜಿ ಮಾರೆ ಜೊಪ್ಪುನ ಅವಶ್ಯ ತುಂಡ ನಾ ಮರ ಯಾನೊಂದಿನ ಜೇಜಿ ಮಾರೆ ಒಂಜಿ ಪಂಜದ ಲೆಕೊಂಡು ಮಾರೆ ಎಲ್ಲಿ ದಾದ ಬರ್ ಪಂಜದ ಲೆಕೊಂಡು ಇತ್ಮಲ್ಲ ಬರ್ತೀನಿ ಎನ್ನ ಅರ್ಧ ಕೆಬಿನ್ ಉಂಡಕ್ಕ ಬರ್ತು ಬರ್ತೀನಿ ಯಾನು ತೂನದ ಮಾರೆ ದಾದ ಬರವಲೆ ಕಾಪಿನ ತೂಪೆ ಅರ್ಧ ಕೆಬಿ ಎಲಿತ ಬಾಯಿಡು ಉಂಡು ಮಾರೆ 6 ಪಾಯ ಒಂಜಿ ದೋಂಟಿಗಂತೆ ತಲ್ತೆ ತಲ್ತದ್ದು ರಾತ್ರಿ ಡಾಕ್ಟರ್ ನಾಕುಲೇರ ಮಾರೆ ಒಲ್ಲ ಕಾರ್ ಮಾಡ್ತೊಂದು 500 ರೂಪಾಯಿ ಕಾರ್ ಆತ ನೆಂಕು ಹೋಗಿ ಡಾಕ್ಟರ್ ಶಿಫ್ಟ್ ಮಾಡ್ಕೊಂಡು ಬೈದೀನಿ. ಏ ಬಡಿಯಾ ಕೂಡ ಕರ್ಕೊಚ್ಚಿ ಗಟ್ಟಿ ನದೀನಿ ಬಕ್ಕ ಬಕ್ಕದಾಲಜ್ಜಿ ಇರಗೆ ಐಕ್ ಮರ್ದು ಈರಾಪ್ ಇರಗೆ ಮರ್ದದಿ ಒಂದು ದಾನೆ ಮಾರೆ ಮರ್ದದಿಯರ ಕಾಸಿ ಯಾರು ಬರ್ಪೇರು ಸಾಧಾರಣ 1000 ರೂಪಾಯಿ ಬೋರ್ಡು ಮೇರ ನಮ್ಮೇಡ ಬಂಡ ನಾಯಲ್ಲ ಕಡೆರ್ಪೇರು ಕಾಸಿ ಯಾರು ಬರ್ಪೇರು ಮರ್ದಿಯರ ಮರ್ದಾತು ತೋಟಲ್ಲ ನೀವಲ್ಲಿ ರೈಟ್ರೆ ಆಸ್ಪರ ಪೋಡ ಎಂತ ಪರಿಚಯ ಉಂಟು ಗೊತ್ತಿಜ್ಜಿ ಯಾರು ಇಲ್ಲದಲ್ಲಿ ಹುಷಾರని పడదు ಏನು ಮೆಟ್ಟಿ వచ్చి ఆశ్రయాన్ని పండుల్లదు ఆ బెంగళూరు కట్టుల్లదు అవున సైడ్ నిన్న మూలినాచు పోయేరటి దాయకేండారు కాయలచ్చి కేనిస్తాల చేచే కేనిడు దాలజ్జప్ప ఇంక దాయకేండారు నిజ్జి యాన్న మూలే దాలచ్చి ఇంటిని కేని என்னோட பாத்திரோடு பண்ணாரு ಎಲ್ಲ ಪನ್ಪ ಪಂಡಾಲು ಮೂಲೆಲ್ಲ ಏನಡ ಇಂಜಿನ ಪನ್ವಾಲು ಹಠೋಲೆ ಕಟ್ಟುಂಡು ಮನಸ್ಸಿನ ರಾಯಿ ಗೋಡುಂಡು ಮರ್ಲಾಯೆ ಕೆಲಿಬೆಗೆ
ಸೋಕೆಯ ನಿನಗುಣಕು ಗೋನಾಡು ನಿದಿರೆ ನಾಯಿ ಬರುಂದೆ ಆವಡು ಎನ್ನಿನ ಹೊಲುತ್ತಿರು ಕಡೆ ಮುಟ್ಟ ಕಾತಾರೆ ಯಾಮೀಲೆ ಮುಕ್ಕಲೆಯತಿದಾಯೇ ಅನಸರಣ ಮರ್ಲಾಯ ತಿಳಿಗೆ ಸೋತೆಯ ಮಗುನಕು ಗೋನಾಂಡನಿರೆ ಬರುಂದೆ ಯಾನ್ ಎನ್ನಿನ ತೋರ್ತು ಬೆಂಪಿನ ಪುಲ್ಲು ಬೆಂಪೇರೆ ಬೆಂಪಿನ ಪುಲ್ಲು ಏರೇರೆ ಬೆಂಪಿನ ಪುಲ್ಲು ಬೆಂಪೇರೆ ಬೆಂಪಿನ ಪುಲ್ಲು ಏರೇರೆ ಅವತ್ತೆ ಮಾರೆ ಇದೇ ಒಂಜಿನರ ಮುಡುಲ್ಲಿ ಎಂಕ್ ಬಾರಿ ಒಂಜಿ ಖುಷಿ ಆಪಿ ನಮ್ಮ ದೇಶದ ಒಂಜಿ ಪಾಂತೆಗ್ಲ ಒಂಜಿ ಜುಮ್ಮು ಮಾಡ್ತಾರ ಮನಸಾಪಿನ ಮನ್ನ ಎಂಕ್ ಒಂಜಿ ಬಾರಿ ಖುಷಿ ಆಪಿ ಅಂಡ ನಮ್ಮ ದೇಶಡು ಬಾರಿ ಒಂಜಿ ಕ್ರಿಮಿಕೀಟೋಲ್ಲ ಅಂಡ ಒಂದುಲ ತುಳ್ಳೆಗೆ ಒಂಜಿನರ ಮುಡುಂಡು ಅದೋ ಬಂದಾನ ಬೆಟ್ಟು ತುಳ್ಳೆಗೆ ಒಂದು ಅಂಡ ಮುಂದೆ ಇಂಚೆನೆ ಬಿಡ್ರಿ ಆಪುಂಡ ಮುಂದೆ ಕೊಂತ ಸಪೋರ್ಟ್ ಕೊರಡಾಪು ಕಂಪೆನಿ ಕೊರಡಾಪು ನೆಕ್ ಮಲ್ಪು ಮಗ ಮಲ್ಪು ನಿರ್ಮಲಕ ನಿರ್ಮಲಕ ಬಲೆಂಡ ಬಾಲೆ ಬಾಲೆಲಂತೆ ಬುಲ್ತುಂಡ ನಮ್ಮಿನಿದ ಪೇರುನ್ ಪರ್ಪಾಲೆ ಬಕ್ಕಲಂತೆ ಬುಲ್ತುಂಡ ಚಿಂಗ ತಿರ್ಪಾಲೆ 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 ಮಗ್ಗ ಆ ಖುಷಾಣೆ ಆಗಿ ಆ ಪನ್ಯ ಏ ಮಕ್ಕಳ ಅವಶ್ಯಕತೆ ಒಂದಿನವರ ಮುಡುತ್ತಿರಲ್ಲ ಭಾರಿ ಖುಷಾಣೆ ಆಗಿ ಓ ಮಾರೆ ₹1 ಕೊಡ್ನಿ ಮಾರೆ ಇಂಕೈ ನಾನು ಹೆಂಗಿನ ನಟ್ಟುನ ಏನೋ ಮಾರೆ ಎಲ್ಲ ₹1 ನಂಗೆ ಕೊಡ್ದು ಸಿಗಲೇಗ ಪರ್ತಿಂದ ಆಗದು ಹೋಯ್ತ ಯಾನ ಮ್ಯಾಗ ಈತ ಬಂತಿನ ಕೇಂಜಿನ ಹೆಜ್ಜೆ ಅಂದ್ ಮಾರೆ ಬೇ ಒಂಜಿ ಅಂಬರ ಮರಲೆ ಮಾರೆ ಚೀ ಎಂಚಿನ ಒಂದು ಬಂಡಾರ ಬರ್ತೀನಿ ಕುತ್ತೂರದ್ದು ಬಂಡಾರ ಬರ್ಪಿನ ಮಾರ ಕುಟುಂಬದಿಲ್ಲಾರ್ದು ಮಂಡ ಸಮಾಧಾನ ಅಂತ ಖಾಲಿ ಮಾಡು ಈ ಪರಪಾಕ ಒಂದು ಓಡ್ತೀನ ಒಂದು ಬಾಡ ನೀವು ಮಾಡ ಅಬತರ ಕಟ್ಟುವವರು ಮಾರ ರಾಣಮ್ನೆ ಏನು ಇದ್ರೆ ಇದರಲ್ಲಿ ಅಮೃತ ಇದನ್ನು ಹಿಂದೂಸ್ತಾನಕ್ಕೆ ಹಾಕಿ ವಿಷಯ ಇದ್ದಾರೆ ಪಾಕಿಸ್ತಾನಕ್ಕೆ ಹಾಕಿ ಮುಂದೆ ನಾವು ನಾಟಕದ ಮುಂದಾಯಿಸುವ ಇದೇ ಎಂಚಿನ ಬಗುಲು ಮಾರ ಸಾವು ಎಂಚಿನ ಬಾತಿಯವ್ರು ಇನ್ನೇ ರೈಟ್ ದಾಲಜ್ಜಿ ಇನ್ನು ವಿಷಯ ದಾಲಜ್ಜಿ ಜನ ಹೆಚ್ಚಿಡು ಬರೋಡು ದಾಲಜ್ಜಿ ಸೈಟ್ ನಮ್ಗೆ ಹೋಯ್ತಾನೆ ಯಾಕಡೆ ಅಂದು ಸೈಟ್ ಹೆಂಗ್ ತೆಗಿನ ಪೆಟ್ಟಿಗೆ ಒಂದು ಯಾರು ನಾ ಪೆಟ್ಟಿಗೆ ಎದಕೊಂಡು ಇನ್ನೆಟ್ಟು ಪೆಟ್ಟಿಗೆ ಇಂಜಿನ ಹಣ್ಣು ಒಂದು ಏರೆಗ್ಲ ಗೊತ್ತಿಜ್ಜಿ ಮಾತ್ರ ಇಂಜಿನ ಎತ್ತರಲ್ಲ ಒಂಜಿ ತುಂಡು ವಾ ಮಗಕ್ಲ ಕೊರೆ ಹೆಂಗ್ ಕೊರಿಯಾಗಿ ಏ ಹಂಗ್ ಮಾತ್ರ ಬೇಡ ಮಾರೆಯ ನಾವು ಒಟ್ಟಿಗಿದ್ದವರು ಒಟ್ಟಿಗೆ ಕೆಲಸ ಮಾಡುವವರು ನಾವು ಯಾವಾಗಲೂ ಪಟ್ಟಿ ಪಾಲು ಮಾಡಿ ಹಂಚಿ ತಿನ್ಬೇಕು ಹಂಚಿ
ನೀನೀಗ ಮನೆಗೆ ಮಾಡಿದ್ದು ಹಂಚಿದೆ ತಿನ್ನು ಮಾರ ಒಂದು ಸಾರಿ ಊಪಿರಿ ಹೋಗಿದ್ದೆ ಮಾರ ಎಲ್ಲಿಂದ ಪುಣ್ಯಾತ್ಮ ಒಂಚೂರು ಉಂಟಾವ ಅತ್ಯ ಒಂದು ಬೆಟ್ಟಿಗೆ ಒಂದು ಸೈಟ್ ಹಿಡಿದಿನ ಬೆಟ್ಟಿಗೆ ಈತ್ ಮಲ್ಲ ಅಂದಪ್ಪ ಒಂದು ಮಾರ ಬಾರಿ ಬಂದ ಬೆಟ್ಟಿಗೆ ಬಾರಿ ಬರುದ ಬೆಡಿಗೆ ಏನತ್ತವಲ್ಲ ಇಂಜಿನ ಒಂದು ಗೊತ್ತಿಜ್ಜಿ ಎಂಗಿನ ಮುಂಟು ಓಡ್ನೆಟ್ಟು ನಿಕುಲು ಐತ ಬಗ್ಗೆ ಮಂಡೆ ವೆಚ್ಚ ಮಲ್ಪೊಚ್ಚಿ ಯಾನೊಂಜಿ ಹಿರಿಯನೆ ಉಲ್ಲೆ ಏನಡ ಒಂಜಿ ಪಾತರ ನಿಕುಲು ಕೇನೋಡ ಬರ್ಚ ಅಂದಪ್ಪ ಯಾನ್ ಬೊಕ ದಾದೇಕು ಮೂಲು ಆ ಕಾಟಿಲ್ದ ಸಂಖ್ಯೆ ಏರ್ ಕಡ್ತೀನಿ ಆ ಎಕ್ಕರ್ದ ಸಂಖ್ಯೆ ಏರ್ ಕಡ್ತೀನಿ ಆ ಅಂಚನೆ ಎಕ್ಕರ್ದ ಸಾಲೆ ಏರ್ ಕಡ್ತೀನಿ ಈರತ್ತೆ ಬೊಕ ಈತು ಪೂರ ಉಪ್ಪುನಾಗ ನಮ ಒಂಜಿ ಮೂಲೊಂಜಿ ಮಲ್ಲ ಹಿರಿಯನಾರು ಉಪ್ಪುನಾಗ ನಿಕುಲಾತೆಗೆ ಒಂದೇನು ಅಂಚ ಮಲ್ಪುಗ ಬನಂದಲ್ಲ ಲೆಚ್ಚರ್ಲೆ ಯಾನೊಂದು ಬಂದೆ ಗೆಲ್ಲಿ ಸಂಘ ಕಟ್ಟದಿ ನೀರು ಸಾಲ ಕಟ್ಟದಿ ನೀರು ವಾಲ್ ಕಟ್ಟದಿ ನೀರು ಅತ್ತ ಮರ ನೀ ಕಿನಿಬಲ್ಲಿ ಮಾರ್ಕೆಟ್ ದಲ್ಪ ಈರ್ನ ಜಾರ್ನ ಕಟ್ಟದಿನಿ ಯಾನತ್ತ ಅವರೇ ಗೋಚರಂಡ ಅವೇ ರೈಟ್ರೆ ವಿತ್ತವಂತೆ ಕೆಪ್ಪು ಮೇಸ್ಟ್ರಲೆ ಈರ್ ಪಾತೆ ರಸಮ ಕಟ್ಟದಾರ ಅವು ಮಾತ ಕಟ್ಟದಾರ ಮಾರ ಅವು ಬಸ್ ಹೋಯರತ್ತ ಈ ನಮ್ಮ ಜವನಿರಿಗೆ ರಾತ್ರಿ ಬರ ಕಟ್ಟದಾರ ಆ ಪೆರ್ಮುದ ಹಿಡ್ಕೋದು ಕಟ್ಟದಾರ ತಮರ ವೈನ್ ಸಾಪು ಅಡೆ ಮುಟ್ಟ 800 ರೂಪಾಯಿ ಖರ್ಚು ಮಲ್ತು ಕೂಡ ಜವನಿರ್ ನರಕ ಅವಶ್ಯತನ ಬಿಡ್ಚಿ ತಾವು ಈ ಸಾತಿದ ಯೋಜನೆ ಹಂಚುಂಡು ಇತನಿಗಳು ವೈಕಲ ಮಂಡೆ ವೆಚ್ಚ ಮಲ್ಪೊಚ್ಚಿ ಸರಿ ಪ್ರಾಯದಾರಿ ಈಗ ಕೊಂಚ ಮರ್ಯಾದೆ ಕೊರ್ಪ ಎಂಗಲು ಈರು ಮರ್ಯಾದೆ ಕೊರ್ನೇದಾದ್ರ ಈ ಪೆಟ್ಟಿಗೆದಲ್ಲ ಎಂಜಿನ್ ಹಣ್ಣೊಂದು ಕೆಬಿ ಕೊರ್ದು ಕೇ ನೋಡಿರು ಅಷ್ಟು ಮೇರೆ ತೂಡ ನಂದು ಈ ಜನ ತೋಡ ಬರಬೇಕಾ ನೋಡಿಲ್ಲ ಕೂಡ ಅದನ್ನ ಇಂಚಿನ ಬತ್ತಾರ ಈಚಂತ దాదాపు ఐటు ముగ ఈ నిన్న మణి ఉండొచ్చ మిత్తు లాగిను బూటగా పద్దే బంగారు పూరండు మారా పూరండు ఐటు అంటే ఆడులాగే ఉండదాల ಎಂಚ ఐటు మణి ఆడును ಎನ್ನ ಮನಿ ಆಡುಂಡು ಅತಿ ಏರಿ ರಮ್ಮಿ ಆನಂದಿ ಆಡವನ ಮಣ್ಣ ಅಕ್ಕ ಮಾಬಳೆಲ ಉಲ್ಲೆಗೈ ತೊಟ್ಟುಗು ಈ ಪ್ರಾಯ ಆಡುತ್ತೆ ಆಡು ಹೌದಲ್ಲ ಬಂದ್ರೆ ಆಪುಜವು ಈ ಜನಕ್ಕೆ ಬರಿ ಈ ಜನ ಬೈ ಮನ್ನ ಸಮಾನ ಈ ಜನ ಪರಬೆ ಹೋದು ಮರಲೆಲ್ಲಗನೆ ಬರ್ತೇನೆ ಆ ಜನ ಕೊಂಚ ಆ ಕುಟುಂಬದ ಇಲ್ಲ ಪೂನೀರ್ ದಿಯರ ಕೊಡ್ದು ಮಾರೆ ಹೋಯ್ನ ಅಲ್ಪ ಮಾತ ದೈವದನಿ ಮಾ ಬುರಾಣಿ ಇಲ್ಲಗಡ್ಡಿ ಬಂದತ್ತು ಅವಳು ಅನ್ಪು ನಿಕುಲ್ ಜುಮಾದಿನ್ ನಂಬುಲೆ ಮಂಡ ಸಮಾನ ಅತ್ಯ ಯಾವನ ಮನ್ ಕಟ್ಟೆ ಹಾಕೊಳ್ಳೋ ತೂ ಅಡಿಂಚಿರ ಅಂತ ನೀನಪ್ಪ ನೀನ್ ಮಾಡಿ ಬಾರಿ ಇದಾದ ಮಾರ ಅಮ್ಮೇರೆಗೆ ತಡಪೇಟ್ ನುಪ್ಪುದೀಪಿನ ಲೋಕು ಇದರಲ್ಲಿ ಶಿವನ ಮಂತ್ರ ಉಂಟು ಏನಂತ ಗೊತ್ತುಂಟಾ ಶಿವನೇನೋ ಶಂಭುವೇನೋ ಭೀನಿಕನೇನೋ ಸಚಿಕೇನೋ ವಾಮದೇವನ ವಿರೂಪಾಕ್ಷನ ಕಪ್ಪದೇನ ಲೀಲೋತ್ತನ ಶಂಕರನ ಸೋಲಬಾಲನ ಕೆಳಗಿನ ವಿಷ್ಣುವಲ್ಲಭನ ಶ್ರೀಕೃಷ್ಣನ ಅಮಿತನ ಶ್ರೀಗಂಠನ ಭಕ್ತವತ್ಸಲನ ಭವನ ಸರ್ವೈನ ತ್ರಿಯೋದಶನ ಶ್ರೀಗಂಠನ ಶಿವರೇನ ಉಪ್ಪೇನ ಗರ್ಭನ ರಾಮರೇನ ಅಂಬೆಗಜನ ಗಂಧನ ಯಾಡಸೇನ ಕಾಲಕಾಲನ ಕಪಿಲನ ಭೀಮೇನ ಜಡದೇನ ಕೈಲಾಸ ವಾಸಿನ ಕವಚನೆ ಹೊರ ಉಂಟಾವು ಮಾರಾಯ ಯಾವು ಧರ್ಮದ ಬಲ್ಲೆಂಗ ಲೆಪ್ಪುಂಡು ಎಂತಂಟ ಇದರಲ್ಲಿ ಇದರಲ್ಲಿ ತ್ರಿಶೂಲ ಉಂಟು ಈಶ್ವರ ಮೂರ್ತಿ ಉಂಟು ವಿಭೂತಿ ಉಂಟು ಯಾರಿನ ಅಪ್ಪ ಬಿಜಾಪುರದಿಂದ ಎಲ್ಲಪ್ಪ ಬಂದು ಇಟ್ಟದ ಇದ್ರಲ್ಲಿ ಮಹಾಬಲೇಶ್ವರಾಯ ನಮಃ ಮಂಡ ಸಮಾಧಾನ ಮರಲೆಲ್ಲ ವಾತಿರು ಏರ್ಲ ಬರ್ತೀರ ಅಡ್ರೆ ಈರ್ ತುಲೆ ತುಗ ನೆಕ್ಕಲೆ ಮರಲು ಮಂಡ ಸಮಾಧಾನ ಒಟ್ಟಾರೆ ವಾತಿರು ನಮ್ಮ ಈ ಜನ ಮರಲೆಲ್ಲ ಕೊಂಚ ಮಾತಾಡ್ರೆ ಯಾಂದು ಕೊಂಡೆ ರೈಟ್ ಉಂಟು ಉಂಟು ಸಿಗಲ್ಲ ಕಟ್ಟ ಪೂರ ಉಂಟು ಅನ್ಕೊಂಡು ಯಾರು ತುಲೆ ಮಂಡಲ ಮಜ್ಜವಾರೆ ಮಸುಂಟು ಪುಳಿ ಪುಳಿ ಮಲ್ತಾರ ಪುಳಿ అయినా ಇದೇ ರಾದಂಡು ಗೊತ್ತುಂಡ ಇಂಗಟ್ಟು ಈ ದುಂಬುದ ಅಕುಲು ಮಾತ ಈ ರಾಜರನ್ನ ಕುಳಿಜರು ದುಂಬುದ ಅಕುಲು ಆಳ್ವಿಕೆ ಮಾಡ್ಕೊಂತಿ ನಮ್ಮ ದೇಶನು ಉಂದೇನು ಪೂರ ನಮ್ಮ ಉಂದೇನು ಪೂರ ಅಂಚ ಅಪಗ ದೀತಿನ ಈ ದುಂಬುದ ಅಕುಲು ಪೂರ ಕೊಪ್ಪರಿಗೆ ದೀಪಿಜರೆ ಅಂಚೆನೆಂದು ವೈಸೇಳು ದಚ್ಚೇರು ಮಕ್ಕಳು ತಿಗಳಾಟದ ಅಕುಲು ಆಂಗ್ಲೇರು ಮೌರ್ಯರು ಕೂಡ ತಿಜರ ಅಕುಲ್ ದೀತಿನ ಬೆಟ್ಟಿಗೆ ಒಂದು ಮಣ್ಣು ಬಡಿಟ್ಟು ಇತ್ತ ಮಣ್ಣು ಕಮ್ಮಿ ಆನಾಗ ಮಿತ್ತು ಬರ್ತೀನಿ ಅದೋಟು ವೈಸಲೇರು ಡಚ್ಚರು ಆಂಗ್ಲೇರು ದೀತಿನ ಬೆಟ್ಟಿಗೆ ಇತ್ತ ಮಿತ್ತು ದೀತಿನ ಇರ್ನಾಮಿಯರ್ ಜಯ ಅಜಿಲೇರ ಕೊಟ್ಟಾಯಿ 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 ಪಿದಾಯ ಗೊತ್ತುಲೇರು ಮಂಡ ಬರ್ಚಿ ನಿಗಿಲ ಒಂಜಂಟಕ್ಕೆ ಏನು ಬರ್ಚಿ ಆ ಜನ ಪೊನ್ನು ಪುಂಜ ಉಂಡ ಅಡಕೇನ್ಗ ಗೌರಮ್ಮ ನಿನ್ನ ಹೆಂಡ್ತೇನು ಕರಿ ಗೌರಮ್ಮ ಯಪ್ಪ ಸೇಲನೆ ಗೌಡಿದಿನ ಏನನ್ನವ್ರೆ ಏನಿಲ್ಲ ಮಾರಾತಿ ಇದು ನನಗೆ ಸೈಟ್ ಅಲ್ಲಿ ಸಿಕ್ಕಿದ ಬೆದಿಗೆ ಈ 3 ಕಾಜಿನವರೆಗೆ ಎಂತ ಗೊತ್ತಾಗ್ಲಿಲ್ಲ ಇದರೊಳಗೆ ಇರೋದು ನೀನು ಹುಡುಗಿ ಅಲ್ಲ ನೀನಾದ್ರೂ ನೋಡಿ ನಿಮ್ಗೆ ಸಿಕ್ಕಿದ್ದ ಅನ್ನವ್ರಿ ಇದ್ರೊಳಗೆ ಏನಿರ್ಬೋದು
ಏನಿದ್ರೆ ನಾಳೆ ತಗೊಂಡು ಹೋಗುದಿಲ್ವಾ? ನಿನ್ನ ಹತ್ರ ಕೇಳ್ತೇನ. ಅಣ್ಣವ್ರೆ ನಾನ್ ನೋಡ್ಬೇಕಾ? ನೋಡಿ ಹೇಳ. ನೀನ್ ತುಳಸಿ ಕಟ್ಟೆಯಾಗಿ ಬರ್ತೀವಿ ಮಾರೆ. ನಾಗವಲ್ಲಿ. ಅನ್ನೋರಿ ಇದ್ರೊಳಗೆ ನಾಗವಲ್ಲಿ ಒಡವೆಂಟ್ರಿ. ಈಗ ಒಡೆಯರ್ನಾಗ್ಲಿಲ್ಲ ಮೀಟ್ ಬರ್ತೀನಿ ಅವನು ಮಾರಾರ. ಬಿಜಾಪುರಟ್ಲ ಕೂತ್ಕೊಂಡೋಡು ಮೂರು ಬದದ ಕಲ್ತೀನಿ ಅಂದವು. ನಾಗವಲ್ಲಿದ್ದು ಒಡವೆ. ಹೌದ್ರಿ. ನಿಲ್ಲು ಸ್ವಲ್ಪ. ನಿನ್ನ ನಾಗವಲ್ಲಿ ಒಡವೆ ಉಂಟಂತಲೇ ತಿಳ್ಕೊಳ್ವ. ನಿನ್ನ ನಾಗವಲ್ಲಿ ಒಡವೆ ಸಿಕ್ಕಿದ್ರೆ ನೀನು ಏನೇನು ಮಾಡಿಸ್ತಿ? ಅನ್ನೋರಿ ನಿಮ್ಗೆ ಸಿಕ್ಕಿದಲ್ಲ ಇದು. ನನ್ಗೆ 100 ಪೌಂಡ್ ಬಂಗಾರ ಕೊಟ್ಟೆ ಸಾಕು. ಅದ್ರಲ್ಲಿ ನನ್ಗೆ ಒಂದು ಸೊಂಟ ಪಟ್ಟಿ, ಒಂದು ಕೈ ಒಂಕಿ, ಆಮೇಲೆ ಜುಮ್ಕಿ, ಆಮೇಲೆ ನೆತ್ತಿ ಮುಂದಾನೆ. ಅಷ್ಟೇ ಸಾಕ್ರಿ. ಬೇರೆ ಬೇರೆ ನನ್ನ ಗಂಡನಿಗೆ ಇದೆಲ್ಲ ಬೇಡ. ಶೋರ್ಟ್ ಪುಟ್ ಬೇಕು. ಶೋರ್ಟ್ ಪುಟ್ ಬೇಕು. ಬಂಗಾರದ್ದೇ. ಮತ್ ಬಂಗಾರದ್ದು ಬೇಡ, ಬಂಗಾರ ನನಗೆ ಮಾತ್ರ. ಆಮೇಲೆ ಹನುಮಂತನಿಗೆ ನಿಲ್ಲಿಸು. ಹನುಮಂತನಿಗೆ ಇದೆಲ್ಲ ಯಾವ್ದು ಬೇಡ, ಒಂದು ಗದೆ ಒಪ್ಪಿಸುವ. ಯಾವ್ದ್ರದ್ದು ಚಿನ್ನದ? ಆಯ್ತ್ರಿ. ಮತ್ತೆ ಯಾರಿಗೆ? ನಿನ್ನ ಕುಟುಂಬಸ್ಥರ ಯಾರು ಇಲ್ವಾ ಬಿಜಾಪುರದಲ್ಲಿ? ರೀ ಯಾರಿದ್ದಾರೆ ನಮ್ಮ ಕುಟುಂಬದವರು? ಒಂದು ಸೋಮವಾರ 7 ವಾರ 5 ತರ ಹೇಳ್ತೀನಿ. ಅವ್ರಿಗೆಲ್ಲರಿಗೆ ಕೊಟ್ಬಿಡಿ. ಅವ್ರಿಗೆಲ್ಲ ಕೊಟ್ಬಿಡ್ಬೇಕ? ಇದ್ರೊಳಗೆ ನಾಗವಲ್ಲಿದ್ದು ಒಡವೆ ಯಾರು? ನಿನ್ನ ಅಪ್ಪ ಲಕ್ಷ್ಮೀತ ಗಂಜಿ ಮಾಡ ಇದ್ದದ ಮಾರ. ಏನಿರ್ಬೋದು, ನನ್ನ ಕರೆಮನೆ ಸಾಕು ಮಾಡಿದ್ದು. ಇದ್ರೊಳಗೆ ಇದೇ ಉಂಟು, ನಾಗವಲ್ಲಿ ಒಡವೆ ಉಂಟು. ಏನಿಲ್ಲ, ಯಾರು ನೋಡುದು ಬೇಡ, ನಾನ್ ನೋಡ್ತೇನೆ. ನೀವ್ಯಾರು ನೋಡುದು ಬೇಡ. ನನಗೆ ಸಿಕ್ಕಿದ ಬಿಟಿಗೆ ನಾನೇ ನೋಡಿದೆ, ಉತ್ತಮ ಅಲ್ವಾ? ಲೋಕ ಸರಿ ನೋಡಿತ್ತೆ. ನೆಟ್ ದಾದೊಂದೊಂದು ಸರಿ ಇರ್ಲೇಕ ಬಾರ್ದು ಜತ ಪಜ್ಜಿ ಚೂಲ ಏನುಂಟಣ್ಣವ್ರೆ? ಏನುಂಟ ಎಂತ ಹೇಳುದು? ಇದ್ರೊಳಗೆ ರೈಟ್ರೆ ನೆತ್ತಲೈ ಬಾಂಬ್ ಉಂಟು. ಬಾ ಮಾರ ಗೌಡ ಬಾ, ಹಂಚಿ ತಿನ್ನುವ. ಬಾ ಹಂಚಿ ತಿನ್ನುವ. ಅಂಡದ ಬಾರಿ ಬರಲಿ ಹಂಚಿ ತಿನ್ನುವ ಅಂದು. ಬಾಮುಂಡು ಊರು ಹೊಡೆಯುವ ಮಾರ ನೆಟ್ಟು ಬಾಂಬುತ್ತಲ್ಲ ಪುಣ್ಯಾತ್ಮ. ಅವೆಂತಿಗೆಲ್ಲ ಹಟ್ಟ ಅಂತ ಮುಂದೆ ಬೈದ ಹತ್ತ ಮಾರ ಅನ್ಕೊಂಡಿಟ್ಟು ಅದ್ರೊಳಗೆ ಬಾಂಬುಟ್ಟಂತೆ ಬಂದ್ರೆ ನೀವು ಈ ಗೌಡಿಗೆ ಒಂದು ಕಂಡ ನಡ ಮೋಗಿತ್ತಲ್ಲ ಇಪ್ಪತ್ತಾಗೂ ಸಾಯ್ತಿನಲ್ಲ ಪೋಡ ಜನರು ಅಲ್ಲೇ ಜೀವ ಹಾಕಿ ಬಾ ಮಾರ. ಇಲ್ಲಿ ಏನಾಗುದಿಲ್ಲ, ಇಲ್ಲಿ ಬಾ. ಮುಂದುವರಿಸಿ ನಾನು ಹಿನ್ನಲ್ಲಿದ್ದೇನೆ. ಈರೆ ಎಂತು ಅಂಚಿ ಮುಟ್ಟ ಆತಾರ, ಇಂಚಿ ದೂರ ಆತಾರ. ಈರೆಗೆ ನನ್ನ ಬದುಕತ್ಲ ದಾಳ ಮಲ್ ಬೆರಜ್ಜಿ ಮಾರ ರಡ್ಡು ಮಲ್ದಾರತ ಯಾವ ಮಾರ ನಲ್ಲ ಕೆಲವು ಮಲ್ತಾರಂಡು ಮಾರ ಎಂಕುಲಂಡ ಜಕ್ಕಡ್ ಜವನೇರು ದ ಮದಿಮೆ ಮಸೀರಿ ಜೋಕುಲು ಬದ್ದ ಬಾಲೆ ದಾಳ ಆತಜಿ ಈರೆ ಬುಡಾಪುಲೆ ಮಾರ್ಯಾರೆ ಬಾ ಮಿತ್ತುನಂಜಿ ಮಾಡಿ ಹೋಗ್ಬಾರ್ದು. ಈತ ಮಲ್ದಿ ನನ್ನ ಊರ್ ದಿವ ಪುಡಾಪುಲೆ ಅವರು ನೋಕೋ ಈತ ಪಂಪಿನಿ ಯಾನ ಹಿರಿಯನಾರು ಹಿರಿಯವೆಂತುದು ಐತ ಬೀಗೊಂಡು ಬುಡಪಡುಂದತ್ತ ಬುಡಪಡುಂದತ್ತ ನಂಕ ನನ ದಾದಾವಡು ದಾಲಾವಚ್ಚಿ ಈರ್ ಮಂಡ ವೆಚ್ಚ ಮಲ್ಪೊಚ್ಚಿ ಈರ್ನ ಬಡು ಜೋಕ್ಲೆಗೆ ಎಂಕುಲಲ್ಲ ಐತು ಬಾರ ವ್ಯವಸಾಯ ಮಲ್ದೆ ನಿಕ್ ಮಂಡೆ ವೆಚ್ಚ వచ్చి ನಮ್ಮ ಏತು ಮಂಡಲ ತುದೇಕ ದಂಗದಿ ಮರ ಪೊಯ್ಯಗೆ ಬೇಸಿ ಬೇರು ನಾನಂಕ ದಾದಾವಡು ನಾ ತೂಲ ಯಾನು ಅವೇನ್ ಬರ್ಪ ದಾದಾ ಅಂಡಲ ಯಾಂಡಲ ಐತಲ್ಲ ಪೋಡಿದ್ಯ ನಮ್ಮ ಏರು ನಮ್ಮ ಪೂರ ಈತ ಮಲ್ಲ ಮಳವಲ್ಲ ಕೆಲಸ ಮಾಡಿ ನಾಗಿ ಒಂದೊಂದು ಮಲ್ಲ ಹೆಚ್ಚಾಪಣ ಅನ್ನಪ್ಪ